ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ, ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇವರು ಆಯೋಜಿಸಿರುವ ಭಕ್ತಿರಸಾಮೃತ ಸಿಂಧು ಮೂರನೇ ಹಂತದ ತರಗತಿ, ಅಧ್ಯಾಯ 18 ಇವತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಕ್ತಿರಸಾಮೃತ ಸಿಂಧು ಇದರಲ್ಲೀಗ ನಾವನ್ನು ಕೊನೆಯ 2 ಅಧ್ಯಾಯಗಳು ನಮಗಿದೆ ಈ ಒಂದು ಹಂತದಲ್ಲಿ ಅಭ್ಯಾಸ ಮಾಡಲಿಕ್ಕೆ. 18 ಮತ್ತು 19ನೇ ಅಧ್ಯಾಯಗಳು. ಈಗ ಇದಕ್ಕಿಂತ ಹೋಗುವ 18ನೇ ಅಧ್ಯಾಯಕ್ಕೆ ಹೋಗುವ ಮುಂಚೆ ಕೆಲವು ವಿಚಾರಗಳನ್ನು ನಾವು ಹಿಂದೆ ತಿಳ್ಕೊಳ್ಳುವ. ಭಕ್ತಿರಸಾಮೃತ ಸಿಂಧುವಿನಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಹೇಳಿದ್ದ ಭಕ್ತಿ ಸೇವೆಯ 3 ಪ್ರಭೇದಗಳು ಯಾವುದು? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಭಕ್ತಿಯ 3 ಪ್ರಭೇದಗಳು: ಸಾಧನ ಭಕ್ತಿ, ಭಾವ ಭಕ್ತಿ, ಪ್ರೇಮ ಭಕ್ತಿ. ಹರಿಬೋಲ್ ಹರಿಬೋಲ್. ಸೊ ಸಾಧನ ಭಕ್ತಿಯ ಈ ಗುರಿ ಏನು? ಹರೇ ಕೃಷ್ಣ. ಸಾಧನ ಭಕ್ತಿಯ ಗುರಿ ಭಾವಭಕ್ತಿಗೆ ಬರುವುದು. ಸಾಧನ ಭಕ್ತಿಯ ಗುರಿ ಭಾವಭಕ್ತಿಯನ್ನು ಜಾಗೃತಗೊಳಿಸುವುದು. ಇಲ್ಲಿ ಸಾಧನ ಭಕ್ತಿಯಲ್ಲಿ ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿಯನ್ನು ನಾವು ನೋಡಿದ್ದೇವೆ. ವೈದಿ ಸಾಧನ ಭಕ್ತಿಯನ್ನು 2ನೇ ಅಧ್ಯಾಯದಿಂದ 14ನೇ ಅಧ್ಯಾಯದವರೆಗೆ ಹೇಳಿದ್ದಾರೆ. ರಾಗಾನುಗ ಸಾಧನ ಭಕ್ತಿ 15 ಮತ್ತು 16ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಬಹಳ ಮುಖ್ಯವಾದದ್ದು ರಾಗಾನುಗ ಸಾಧನ ಭಕ್ತಿ. ಆಮೇಲೆ 17 ಮತ್ತು 18ನೇ ಅಧ್ಯಾಯದಲ್ಲಿ ಭಾವಭಕ್ತಿಯ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಕೊನೆಯದಾಗಿ ಪ್ರೇಮ ಭಕ್ತಿ 19ನೇ ಅಧ್ಯಾಯ. ಹೀಗಾಗಿ ವೈದಿ ಸಾಧನ ಭಕ್ತಿಯನ್ನು ಮಾಡ್ತಾ ಒಬ್ಬನು ಇಚ್ಛಿಸಿದರೆ, ಪ್ರಬಲವಾಗಿ ಇಚ್ಛೆ ಇದ್ದರೆ ಅವನು ರಾಗಾನುಗ ಭಕ್ತಿಗೆ ಬರಬಹುದು. ಹಾಗೆ ರಾಗಾನುಗ ಭಕ್ತಿಗೆ ಬಂದ ಒಬ್ಬ ಭಕ್ತ ಅವನು ವೈದಿ ಸಾಧನ ಭಕ್ತಿಯನ್ನು ಮಾಡ್ತಾ ಇರ್ತಾನೆ, ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಅಂತರಂಗದಲ್ಲಿ ಅವನು ರಾಗಾನುಗ ಭಕ್ತಿಯನ್ನ ಮಾಡ್ತಾನೆ. ಸೊ ಹಾಗಾಗಿ ಈ ಭಾವಭಕ್ತಿಯನ್ನು ಆಮೇಲೆ ನಿಧಾನವಾಗಿ ತಲುಪ್ತಾರೆ. ಭಾವಭಕ್ತಿಯನ್ನು ತಲುಪುವುದು ಸಾಧನ ಭಕ್ತಿಯಿಂದ ಕೂಡ ತಲುಪಬಹುದು, ಮತ್ತೆ ಕೃಪೆಯಿಂದ ಕೂಡ ತಲುಪಬಹುದು. ಭಗವಂತನ ಕೃಪೆ, ಅಸಾಧಾರಣವಾದ ಕೃಪೆಯಿಂದ ಕೂಡ ತಲುಪಬಹುದು. ಈ ಭಾವಭಕ್ತಿ
ಭಕ್ತಿಯಲ್ಲಿ 9 ಹಂತಗಳಿವೆ. ಯಾರು ಹೇಳ್ತೀರಿ? ಹರೇ ಕೃಷ್ಣ. ಭಕ್ತಿಯ ಹಂತಗಳು ಶ್ರದ್ಧೆ ಮಾತಾಜಿ. ಹೇಳಿ ಮಾತಾಡಿ. ಶ್ರದ್ಧೆ ಮೊದಲನೇದಾಗಿ. ಎರಡನೇದಾಗಿ ನಿಷ್ಠೆನೂ ಬರುತ್ತೆ. ಸಾಧು ಸಂಘ, ಭಜನ ಕ್ರಿಯೆ, ನಿಷ್ಠೆ, ಅನಂತ ನಿವೃತ್ತಿ, ಇಷ್ಟ, ರುಚಿ, ಸಾಧನ, ಭಾವ, ಪ್ರೇಮ. ಹರೇ ಕೃಷ್ಣ. ಭಕ್ತಿಯಲ್ಲಿ ಕರೆಕ್ಟಾಗಿ ನಾವು ತಿಳ್ಕೊಳ್ಬೇಕು. ಭಕ್ತಿಯಲ್ಲಿ 9 ಹಂತಗಳು. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅದು ಹೀಗೆ ಕ್ರಮ ಪ್ರಕಾರವಾಗಿ ಬರುವುದು. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ ಮತ್ತು ಪ್ರೇಮ. ಇಲ್ಲಿ ಈ 9 ಹಂತಗಳಲ್ಲಿ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ ಇವು ವೈದಿ ಸಾಧನ ಭಕ್ತಿಯಲ್ಲಿ ಬರುತ್ತವೆ. ನಿಷ್ಠ, ರುಚಿ, ಆಸಕ್ತಿ ಇವು ರಾಗಾನುಗ ಸಾಧನ ಭಕ್ತಿಯಲ್ಲಿ ಬರುತ್ತವೆ. ಹಾಗಾಗಿ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ ಈ ಒಟ್ಟು 7 ಹಂತಗಳು ಸಾಧನ ಭಕ್ತಿಯಲ್ಲಿ ಬರುತ್ತವೆ. ಈಗ 8ನೇ ಹಂತ ಭಾವಭಕ್ತಿ, 9ನೇ ಹಂತ ಪ್ರೇಮ ಭಕ್ತಿ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಸಾಧನ ಭಕ್ತಿ ಅಂತಂದರೆ ಅದು ಸಾಧನೆಯ ಹಂತ. ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ ಪರಿಪೂರ್ಣತೆಯ ಹಂತ. ಈಗ ಯಾರು ಸಾಧನೆ ಮಾಡ್ತಾ ಇದ್ದಾರೆ ಅವರು ಪರಿಪೂರ್ಣವಾಗಬೇಕು. ಆ ಪರಿಪೂರ್ಣತೆಯ ಹಂತವೇ ಭಾವಭಕ್ತಿ ಅಥವಾ ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ. ಅಂದರೆ ಯಾರು ಈ ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿಯನ್ನು ತಲುಪಿದ್ದಾರೆ, ಪರಿಪೂರ್ಣತೆಯ ಹಂತವನ್ನು ತಲುಪಿದ್ದಾರೆ, ಅವರು ಉತ್ತಮ ಅಧಿಕಾರಿ. ಉತ್ತಮ ಅಧಿಕಾರಿ ಅಂದರೆ ಶುದ್ಧ ಭಕ್ತರು. ಸೊ ಹಾಗಾಗಿ ಈ ಭಾವಭಕ್ತಿಯನ್ನು ಏಕೆ ಪರಿಪೂರ್ಣ ಹಂತ ಎಂದು ಪರಿಗಣಿಸಲಾಗಿದೆ? ಯಾಕೆ ಅಂತ ಯಾರಾದರೂ ಹೇಳ್ಬೋದಾ? ಪರಿಪೂರ್ಣತೆಯ ಹಂತ ಭಾವಭಕ್ತಿ. ಹರೇ ಕೃಷ್ಣ. ಯಾಕೆಂದ್ರೆ ಅತ್ಯಂತ ಆನಂದದ ಹಂತ ಆಗ್ತದೆ. ಆನಂದದ ಬಾಷ್ಪಗಳು ಬರ್ತದೆ ಉನ್ಮಾದದ ಹಂತದಲ್ಲಿ. ಉನ್ಮಾದದ ಹಂತ ಭಾವಭಕ್ತಿ. ಈ ಉನ್ಮಾದದ ಹಂತ ಇದನ್ನು ಗಳಿಸಿದರೆ ಪ್ರೇಮ ಭಕ್ತಿ ಬೇಗ ಬಂದ್ಬಿಡುತ್ತಂತೆ. ಅಂದ್ರೆ ಇಲ್ಲಿ ಸಾಧನ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಅಥವಾ ಒಂದು ಭಾವಭಕ್ತಿಯ ಹಂತಕ್ಕೆ ಬಂದಾಗ ಅಲ್ಲಿವರೆಗೆ ನಮ್ಮ ಪ್ರಯತ್ನ ಮುಗೀತದೆ. ಇನ್ನು ಸಾಧನ ಭಕ್ತಿಯಿಂದ ಪ್ರೇಮ ಭಕ್ತಿಗೆ ಹೋಗುವುದು ಅದು ಭಗವಂತನ ಕರುಣೆ, ಭಗವಂತನ ಅನುಗ್ರಹ. ಸೊ ಹಾಗಾಗಿ ಯಾವಾಗ ವ್ಯಕ್ತಿ ಅವನು ತಾನು ಸ್ಥಿರವಾಗಿ ನಾವು ಭಕ್ತಿಯನ್ನು ಮಾಡ್ತಾ ಇರ್ತಾನೆ, ಭಾವ ಹಂತ ತಲುಪ್ತಾನೆ, ಆಗ ಭಗವಂತ ತಾನೇ ಅವನಿಗೆ ಕೃಷ್ಣ ಪ್ರೇಮವನ್ನು ಕೊಡ್ತಾನೆ. ಸೊ ಹಾಗಾಗಿ ಭಾವಭಕ್ತಿ ಹಂತಕ್ಕೆ ಯಾರು ಬರ್ತಾರೆ ಅವರು ಪ್ರೇಮ ಭಕ್ತಿಗೆ ಬಲು ಬೇಗ ತಲುಪಬಹುದು. ಅಂದರೆ ಭಾವಭಕ್ತಿ ಹಂತದವರೆಗೆ ತಲುಪಲಿಕ್ಕೆ ಅನೇಕ ಸಮಯಗಳೇ ಹಿಡಿಯುತ್ತೆ. ಆದರೆ ಭಾವಭಕ್ತಿಯಿಂದ ಪ್ರೇಮ ಭಕ್ತಿಗೆ ಬಲು ಬೇಗ ತಲುಪಬಹುದು. ಯಾಕಂದರೆ ಭಗವಂತ ಶೀಘ್ರವಾಗಿ ಅನುಗ್ರಹ ಕೊಡ್ತಾನೆ. ಈಗ ಭಾವಭಕ್ತಿಯ ಹಂತವನ್ನು ನಾವು ಒಂದು ಹೂವಿನ ಮೊಗ್ಗಿಗೆ ನಾವು ಹೋಲಿಸಿದರೆ ಪ್ರೇಮ ಭಕ್ತಿ ಅದು ಹೂವು, ಅರಳಿದ ಹೂವು. ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೊಗ್ಗಿದೆ, ಮೊಗ್ಗು ಬರಬೇಕಾದ್ರೆ ಏನು ಮಾಡಬೇಕು? ಗಿಡ ಹಾಕಬೇಕು, ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಬೆಳೆಸಬೇಕು. ಅನೇಕ ಸಮಯಗಳ ನಂತರ ಹೂ ಬಿಡಲಿಕ್ಕೆ ಪ್ರಾರಂಭ ಆಗುತ್ತೆ ಅಲ್ವಾ? ಅದರಲ್ಲಿ ಮೊಗ್ಗು ಮೊದಲು ಬರುತ್ತೆ. ಸೊ ಆ ಮೊಗ್ಗು ಈ ಒಂದು ಭಾವಭಕ್ತಿ. ಆಮೇಲೆ ಅದು ಅರಳಿದ್ದು ಪ್ರೇಮ ಭಕ್ತಿ. ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗೆಯೇ ಈಗ ನಾವು ಇನ್ನೊಂದು ರೀತಿಯಿಂದ ಕೂಡ ಭಾವಭಕ್ತಿ ಅಂದರೆ ಏನು, ಪ್ರೇಮ ಭಕ್ತಿ ಅಂದರೆ ಏನು ತಿಳ್ಕೊಬಹುದು. ಭಾವಭಕ್ತಿಗೆ ಪ್ರೇಮ ಭಕ್ತಿಗೆ ಎಷ್ಟು ಬೇಗ ಆಗತ್ತೆ ಅಂತ ಅಂದರೆ, ಭಾವಭಕ್ತಿ ಅಂತಂದರೆ ಈಗ ನಾವು ಅರುಣೋದಯ ಅಂತ ಕೇಳಿದ್ದೇವೆ ಅಲ್ವಾ? ಅರುಣೋದಯ ಅಂದ್ರೆ ಏನು? ಹರೇ ಕೃಷ್ಣ. ಸೂರ್ಯ ಬೆಳಗಾಗ್ತದಿಲ್ಲ ಅದಕ್ಕಿಂತ ಮುಂಚಿನ ಇದು ಅರುಣೋದಯ ಅಂತಂದ್ರೆ ಇನ್ನೇನು ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ, ಸ್ವಲ್ಪ ಸಮಯದ ಮುಂಚೆ ಅರುಣೋದಯ ಅಂದರೆ ಆ ಅರುಣೋದಯ ಆದಾಗ ನಮಗೆ ಗೊತ್ತಾಗುತ್ತೆ ಇನ್ನೇನು ಬೇಗ ಸೂರ್ಯೋದಯ ಆಗ್ಬಿಡುತ್ತೆ ಅಂತ. ಹಾಗೆ ಈ ಅರುಣೋದಯ ಅಂತಂದರೆ ಭಾವಭಕ್ತಿಯನ್ನು ಅರುಣೋದಯಕ್ಕೆ ನಾವು ಹೋಲಿಸಬಹುದು. ಆ ಪ್ರೇಮ ಭಕ್ತಿಯನ್ನು ನಾವು ಸೂರ್ಯೋದಯಕ್ಕೆ ಹೋಲಿಸಬಹುದು. ಸೊ ಹಾಗಾಗಿ ಇಲ್ಲಿ ರಾತ್ರಿ ಇಡೀ ಕಳೆದು ಬೆಳಗಾಗೋದಕ್ಕೆ ಅರುಣೋದಯ ಆಗಲಿಕ್ಕೆ ಎಷ್ಟು ರಾತ್ರಿ ಎಲ್ಲ ಕಳಿಬೇಕಾಗತ್ತೆ ಅಲ್ವಾ? ಅರುಣೋದಯ ಆದ್ಮೇಲೆ ತಕ್ಷಣ ಆಗ ಸೂರ್ಯೋದಯ ಬಂದ್ಬಿಡತ್ತೆ.
ಸೊ ಹಾಗಾಗಿ ಇದನ್ನು ನಾವು ತಿಳ್ಕೊಳ್ಬೇಕು. ಭಾವಭಕ್ತಿ ಹಂತಕ್ಕೆ ಬಂದ ಮೇಲೆ ಪ್ರೇಮ ಭಕ್ತಿಗೆ ಬರುವುದು ತುಂಬ ಬೇಗ ಬರಬಹುದು. ಯಾಕಂದರೆ ಯಾರು ಭಾವಭಕ್ತಿ ಹಂತವನ್ನು ತಲುಪಿರ್ತಾರೆ ಅವರು ಕೃಷ್ಣನ ಕರುಣೆಗೆ ಪಾತ್ರರಾಗ್ತಾರೆ, ಭಗವಂತನ ಕರುಣೆಯನ್ನು ಅವರು ಪಡ್ಕೊಂಡಿರ್ತಾರೆ. ಹಾಗಾಗಿ ಈ ಹಂತ ಇರುತ್ತದೆ. ಈಗ ಭಾವಭಕ್ತಿ ಯಾವಾಗ ಬರ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಭಾವಭಕ್ತಿ ಬರಬೇಕಾದ್ರೆ ಹೃದಯ ಕಂಪ್ಲೀಟ್ ಶುದ್ಧ ಆಗಿರಬೇಕು. ಶುದ್ಧವಾಗೋದು ಅಂತಂದರೆ ಹೃದಯದಲ್ಲಿ ರಜೋಗುಣ ತಮೋಗುಣ ಸಂಪೂರ್ಣವಾಗಿ ನಿವೃತ್ತಿ ಹೊಂದಬೇಕು. ಅಂದರೆ ಸಂಪೂರ್ಣವಾಗಿ ನಿವೃತ್ತಿ ಹೊಂದಿರಬೇಕು. ಅನರ್ಥ ನಿವೃತ್ತಿಗಳು ಅಂದರೆ ನಾವು ಮೊನ್ನೆ ಕೂಡ ನಾವು ನೋಡಿದ್ದೇವೆ ಅನರ್ಥ ನಿವೃತ್ತಿ ಅಂದರೆ ಏನು. ಅನರ್ಥ ನಿವೃತ್ತಿ ಆಗಲೇಬೇಕು. ಅನರ್ಥ ನಿವೃತ್ತಿ ಆದಮೇಲೆ ಆಸಕ್ತಿ, ನಿಷ್ಠ, ರುಚಿ, ಆಸಕ್ತಿ. ಆ ಭಗವಂತನ ಮೇಲೆ ನಿಷ್ಠೆ, ಅಲ್ಲಿ ರುಚಿ, ಭಗವಂತನ ನಾಮಗಾನೆ ರುಚಿ, ಭಗವಂತನ ನಾಮ ಹೇಳುವುದು, ಭಗವಂತನ ಬಗ್ಗೆ ಶ್ರವಣ ಮಾಡೋದ್ರಲ್ಲಿ ರುಚಿ, ಆಸಕ್ತಿ, ಇದು ಯಾವಾಗ ಮೂಡುತ್ತೆ ಆವಾಗ ಭಕ್ತ ಈ ಭಾವ ಹಂತಕ್ಕೆ ಬರ್ತಾನೆ. ಭಾವ ಹಂತ ಅಂದರೆ ಅಲ್ಲಿ ಹೃದಯ ಸಂಪೂರ್ಣವಾಗಿ ಶುದ್ಧವಾಗಿರಬೇಕು. ಅಲ್ಲಿ ಯಾವಾಗ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ಕೊಳೆಗಳು ಇರುತ್ತವೆ, ಅದಕ್ಕಾಗಿಯೇ ನಮ್ಮಲ್ಲಿ ಆ ರಜಗುಣ ತಮಗುಣದ ಕೊಳೆಗಳು ಇರುತ್ತವೆ. ಆ ಕೊಳೆಗಳು ಕಂಪ್ಲೀಟ್ ಸಂಪೂರ್ಣವಾಗಿ ನಿವಾರಣೆ ಅಂದಾಗ ಹೃದಯದಲ್ಲಿ ಭಗವಂತ ಬರ್ತಾನೆ. ಈಗ ನಮ್ಮ ಮನೆಯಲ್ಲಿ ಅಂತ ಇಟ್ಕೊಳ್ಳಿ, ಕೊಳೆ ಇದ್ದರೆ ಅಂದರೆ ಎಲ್ಲಾದರೂ ಈಗ ನಮ್ಮ ಸೋಫಾ ಇರ್ತದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ತುಂಬ ಏನೇನೋ ಸಾಮಾನು ವಸ್ತುಗಳು ಇಟ್ಕೊಂಡ್ರೆ ಅಲ್ಲಿ ಯಾರಾದರೂ ಬಂದರೆ ಕೂತ್ಕೊಳ್ಳಿಕ್ಕೆ ಸಾಧ್ಯವಾ? ಯಾರಾದರೂ ಅತಿಥಿಗಳು ಬಂದರೆ ಇಲ್ಲ ಮಾತಾಜಿ, ಇಲ್ಲ, ಸಾಧ್ಯ ಇಲ್ಲ. ಹಾಗೆ ಕೃಷ್ಣ ಭಗವಂತ ಬರಬೇಕು, ನಮ್ಮ ಹೃದಯದಲ್ಲಿ ಭಗವಂತನನ್ನು ಸ್ಥಾಪಿಸಬೇಕು. ಅಂದರೆ ಆ ಹೃದಯ ಪರಿಶುದ್ಧವಾಗಿರಬೇಕು ಅಲ್ವಾ? ಭಗವಂತ ಬರಬೇಕಾದ್ರೆ ನಾವು ಎಷ್ಟು ಒಂದು ದೇವಸ್ಥಾನದಲ್ಲಿ ಭಗವಂತನ ದೇವಸ್ಥಾನ ಎಷ್ಟು ಚೊಕ್ಕ ಶುಭ್ರವಾಗಿ ಇಡ್ತೇವೆ, ಅದೇ ರೀತಿ ಇಲ್ಲಿ ಭಾವಭಕ್ತಿ ಅಂದರೆ ಹೃದಯದಲ್ಲಿ ಭಗವಂತನ ಪ್ರವೇಶ ಅಂದರೆ ಜಾಗೃತನಾಗುವುದು, ಸಚೇತನನಾಗ್ತಾನೆ. ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಭಗವಂತ ಇದ್ದಾನೆ, ಆದರೆ ಸುಪ್ತ ಸ್ಥಿತಿಯಲ್ಲಿ ಇರ್ತಾನೆ. ಆ ಸುಪ್ತ ಸ್ಥಿತಿಯಲ್ಲಿ ಇದ್ದ ಭಗವಂತ ಸಚೇತನನಾಗೋದೆ, ಅದಲ್ಲಿ ಭಾವ ಹಂತದಲ್ಲಿ ಸಚೇತನನಾಗ್ತಾನೆ. ಯಾವಾಗ ಏನಾಗುತ್ತೆ ಅಂತಂದರೆ ಆಗ ಆ ಭಗವಂತನ ಜೊತೆ ಅಟ್ಯಾಚ್ ಆಗಲಿಕ್ಕೆ ಅಲ್ಲಿ ಸಾಧ್ಯವಾಗುತ್ತೆ. ಅಂದರೆ ಆ ಭಗವಂತನ ಜೊತೆಗೆ ಆ ಒಂದು ಸಂಬಂಧ ರತಿ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ಈ ಒಂದು ಹೃದಯ ಪರಿಶುದ್ಧವಾದ ಸ್ಥಿತಿಯಲ್ಲಿ ಭಕ್ತಿ ಸೇವೆಯನ್ನು ಸ್ಥಿರವಾಗಿ ಮಾಡಬೇಕು. ಇಲ್ಲದ್ರೆ ನಮ್ಮ ಭಕ್ತಿ ಸೇವೆಯನ್ನು ಸ್ಥಿರವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ಜಸ್ಟ್ ತರಗತಿಗೆ ನಾವು ಬರ್ತೇವೆ, ಒಂದು ತಾಸು ಕುಳಿತುಕೊಳ್ತೇವೆ, ಆಮೇಲೆ ನಮಗೆ ಮತ್ತೆ ಹಿಂದೆ ನಾವು ಭೌತಿಕದಲ್ಲಿ ತೊಡ್ಕೊಂಡ್ಬಿಡ್ತೇವೆ. ಎಷ್ಟೋ ವಿಚಾರಗಳು ಬರ್ತಾ ಇರುತ್ತೆ, ನಮ್ಮ ಸಮಯ ಅದರಲ್ಲಿ ಕಳೆದು ಹೋಗ್ಬಿಡುತ್ತೆ. ಆದರೆ ಒಬ್ಬನು ಸ್ಥಿರವಾಗಿ ಭಕ್ತಿಯಲ್ಲಿ ಉಳ್ಕೊಳ್ಬೇಕು ಅಂತಂದರೆ ಹೃದಯ ಪರಿಶುದ್ಧ ಆಗಬೇಕು. ಆ ಹೃದಯ ಪರಿಶುದ್ಧವಾದಾಗ ನಮಗೆ ಭಕ್ತಿಯಲ್ಲಿ ಇನ್ನೂ ಹೆಚ್ಚು ಆಸಕ್ತಿ, ಅಂದರೆ ತುಂಬ ಟೇಸ್ಟ್, ರುಚಿ ಮತ್ತು ಆಸಕ್ತಿ ಅದು ಬಲವಾಗಿ ಸುದೃಢವಾಗುತ್ತೆ. ಆಗ ಭಕ್ತಿ ಸೇವೆಗೆ ವ್ಯಕ್ತಿ ಅಡಿಕ್ಟ್ ಆಗ್ತಾನೆ. ಭಕ್ತಿ ಸೇವೆ ಇಲ್ಲದೆ ವ್ಯಕ್ತಿಗೆ ಇರಲಿಕ್ಕೆ ಆಗುವುದಿಲ್ಲ. ಈಗ ಈ ಭಕ್ತಿ ಸೇವೆಯನ್ನು ಪಡೆಯುವುದು ಹೇಗೆ ಅಂತ ಕೂಡ ನಾವು ನೋಡಿದ್ವಿ. ಈ ಭಕ್ತಿ ಸೇವೆ ಭಾವಭಕ್ತಿ ಸೇವೆಯನ್ನು ಹೇಗೆ ಪಡೆಯುವುದು, ಭಾವಭಕ್ತಿ ಸೇವೆಯನ್ನು ಹೇಗೆ ಪಡೆಯುವುದು ಅಂತಂದರೆ ಇಲ್ಲಿ ಯಾವಾಗ ಆ ಎಲ್ಲ 3 ಗುಣಗಳು ರಜಗುಣ ತಮಗುಣ ಸತ್ವಗುಣ ಕೂಡ ಮೀರಿದ ಪರಿಸ್ಥಿತಿ ಶುದ್ಧ ಸತ್ವಸ್ಥಿತಿ. ಯಾವಾಗ ಶುದ್ಧ ಸತ್ವಸ್ಥಿತಿ ಆಗತ್ತೆ ಆಗ ವ್ಯಕ್ತಿಯ ಹೃದಯ ಏನಾಗುತ್ತೆ ಅಂದರೆ ಸೂರ್ಯ ಪ್ರಕಾಶದಂತೆ ಬೆಳಗುತ್ತದೆ. ಅಂದರೆ ಶುದ್ಧ ಸತ್ವಸ್ಥಿತಿಯಲ್ಲಿ ಪ್ರಸನ್ನ ಮನಸ್ಸಿರುತ್ತೆ, ಒಂದು ಸೂರ್ಯ ಪ್ರಕಾಶದಂಗೆ ತುಂಬ ಬೆಳಗ್ತಾ ಇರುತ್ತೆ. ಅದೇ ರೀತಿ ಆ ನಿರ್ಮಲ ಹೃದಯವನ್ನು ಅದಕ್ಕೆ ಸೂರ್ಯನಿಗೆ ಹೋಲಿಸಿದ್ದಾರೆ. ಆ ನಿರ್ಮಲವಾದ ಅಂದರೆ ತುಂಬ ಪರಿಶುದ್ಧವಾದ ಹೃದಯದಿಂದ ಏನಾಗುತ್ತೆ, ಉನ್ಮಾದ ಅಂದರೆ ದೈವೋನ್ಮಾದ, ಈ ಭಾವ ಹಂತ ಅಲ್ಲಿಂದ ಅದು ಪ್ರವಹಿಸುತ್ತದೆ. ಅಲ್ಲಿಂದ ಭಗವಂತನ ಬಗ್ಗೆ ಪ್ರೇಮವು ಪ್ರವಹಿಸುತ್ತದೆ. ಈಗ ಅಂದ್ರೆ ನದಿಯಾಗಿ ಈಗ ಒಂದು ನದಿಯಲ್ಲಿ ಉಕ್ಕುತ್ತದೆ ಅಲ್ವಾ ಪ್ರವಾಹ ಬಂದಾಗ. ಹರೇ ಕೃಷ್ಣ. ಹೌದು ಮಾತಾಜಿ. ಅಲ್ಲಿ ಹಾಗೆ ಭಾವ ಹಂತದಲ್ಲಿ ವ್ಯಕ್ತಿ ಭಾವ ಹಂತದಲ್ಲಿ ಚೆನ್ನಾಗಿ ಇನ್ನೂ ಮುಂದುವರಿತಾ ಹೋದಾಗ ಅವನ ಹೃದಯದಿಂದ ಕೃಷ್ಣನ ಬಗ್ಗೆ ಪ್ರೇಮ ಪ್ರವಾಹ ಆಗ್ತದೆ ಅಂತೆ. ಪ್ರವಾಹ ಅಂತಂದರೆ ತುಂಬ ಫೋರ್ಸ್ ಆಗಿ
ತುಂಬ ಹೆಚ್ಚಾಗಿ ಬರ್ತಕ್ಕಂಥದ್ದು ಆ ಭಾವ, ಆ ಭಗವಂತನ ಬಗ್ಗೆ ಪ್ರೇಮ. ಸೊ ಹಾಗಾಗಿ ಅವಾಗ ಏನಾಗಿರುತ್ತೆ ಅಂದರೆ ಲಕ್ಷಣ, ಆ ಭಕ್ತ ಸ್ವಯಂ ಪ್ರೇರಣೆಯಿಂದ, ಅವನಿಗೆ ಯಾರು ಹೇಳಬೇಕಾಗಲಿಲ್ಲ, ಅವನು ಭಗವಂತನನ್ನು ಭಾವ ಅಂದರೆ ಉನ್ಮಾದದಿಂದ ಸೇವೆ ಮಾಡಲಿಕ್ಕೆ ಅವನು ತುಂಬ ಕಾತರನಾಗಿರ್ತಾನೆ. ಸೊ ಇಂತಹ ಭಕ್ತ ಅವನು ಉತ್ತಮ ಅಧಿಕಾರಿ. ನಾವು ನೋಡಿದ್ದೇವೆ, ಶ್ರೇಷ್ಠ ಅಂದರೆ ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ ಮತ್ತು ಕನಿಷ್ಠಾಧಿಕಾರಿ ಅಂತ ನೋಡಿ. ಈಗ ಕನಿಷ್ಠಾಧಿಕಾರಿ ಅಂದರೆ ಆರಂಭಿಕ ಭಕ್ತ, ಉತ್ತಮ ಅಧಿಕಾರಿ ಅಂದರೆ ಅತ್ಯಂತ ಮುಂದುವರಿದ ಭಕ್ತ. ಇಂತಹ ಭಕ್ತ, ಅತ್ಯಂತ ಮುಂದುವರೆದ ಭಕ್ತನಿಗೆ ಭಾವ ಹಂತ ಸ್ಥಿತಿಯಲ್ಲಿ ಅವನಿರ್ತಾನೆ. ಆ ಭಕ್ತನಿಗೆ ಐಹಿಕ ಮೋಹ ಯಾವ ಅಟ್ಯಾಚ್ಮೆಂಟು ಇರೋದಿಲ್ಲ, ಬಾಧಿಸೋದಿಲ್ಲ. ಆಗ ಅವನ ಮನಸ್ಸು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ಅವನಿಗೆ ನಿಂತಿರುತ್ತೆ. ಸೊ ಹಾಗಾಗಿ ಇದನ್ನು ನಾವು ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಸ್ಥಿತಿಯಲ್ಲಿ ಅವನು ಭಗವಂತನನ್ನು ಬಿಟ್ಟು ಕ್ಷಣ ಮಾತ್ರವೂ ಇರಲಾರ. ಭಗವಂತನ ಸೇವೆ, ಆ ಭಗವಂತನ ಮೇಲೆ ಆಸಕ್ತಿ, ಕ್ಷಣ ಮಾತ್ರವೂ ಇರಲಾರದ ಸ್ಥಿತಿ. ಅಂದರೆ ನೀರಿನಲ್ಲಿ ಮೀನು ಇರುತ್ತದೆ, ನೀರಿನಿಂದ ಮೀನನ್ನು ಹೊರಗೆ ತೆಗೆದರೆ ಆ ಮೀನು ಚಡಪಡಿಸುತ್ತದೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದೇ ಹಂತಕ್ಕೆ ಭಕ್ತ ಬಂದಿರ್ತಾನೆ. ಭಕ್ತ ಅವಾಗ ಭಗವಂತನ ಒಂದು ಭಕ್ತಿ ಸೇವೆ ಇಲ್ಲದೆ ಅವನಿಗೆ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇದು ಒಂದು ಪರಿಸ್ಥಿತಿಯನ್ನು ಅವನು ತಲುಪ್ತಾನೆ. ಸೊ ಆದ್ದರಿಂದ ಈ ಭಾವಭಕ್ತಿಯನ್ನು ಪಡೆಯುವುದು ಹೇಗೆ? ಈ ಭಾವಭಕ್ತಿಯನ್ನು ಪಡೀಲಿಕ್ಕೆ ಅಂದರೆ ಅದು ಸಾಧನಾ ಭಕ್ತಿ ಮತ್ತು ಮಾರ್ಗ, ಅಂದರೆ ಸಾಧನೆಯಿಂದ ಪಡ್ಕೊಳ್ಳೋದು ಸಾಧನ ಸಿದ್ಧಿ. ಆಮೇಲೆ ಕೃಪಾಸಿದ್ಧಿ, ಕೃಪೆಯಿಂದ ಕೂಡ ನಾವು ಭಗವಂತನನ್ನು ಪಡ್ಕೊಳ್ಳೋದು. ಆದರೆ ಕೃಪಾಸಿದ್ಧಿ ತುಂಬ ವಿರಳ. ಕೃಪಾಸಿದ್ಧಿಯನ್ನು ನಾವು ಪಡ್ಕೊಳ್ಳೋದಕ್ಕಾಗಿ ಸುಮ್ಮನೆ ಕೂತ್ಕೊಂಡ್ರೆ ಕೃಪಾಸಿದ್ಧಿ ನಮಗೆ ಸಿಗುವುದು ವಿರಳ. ಆದರೆ ನಾವು ಸಾಧನ ಸಿದ್ಧಿಯನ್ನು ಮಾಡ್ತಾ ಭಗವಂತನ ಕೃಪೆಯನ್ನು ನಾವು ಅದರ ನಿರೀಕ್ಷಣೆಯನ್ನು ನಾವು ಮಾಡಬೇಕು. ಅಂದರೆ ಸಾಧನ ಭಕ್ತಿಯನ್ನು ನಾವು ತುಂಬ ಸೀರಿಯಸ್ ಆಗಿ ಮಾಡಿ ಭಗವಂತನ ಕೃಪೆಯನ್ನು ಆಮೇಲೆ ನಾವು ಅದನ್ನು ನಿರೀಕ್ಷಿಸಬೇಕು. ಭಗವಂತನ ಕೃಪೆಯನ್ನು ನಿರೀಕ್ಷಿಸುತ್ತಾ ಸಾಧನೆ ಮಾಡದೆ ಹೋದರೆ, ಈಗ ಒಬ್ಬ ಮಗು ಶಾಲೆಗೆ ಹೋಗದೆ ಅವನು ತನಗೆ ಒಂದು PhD ಸಿಕ್ಬಿಡುತ್ತೆ ಅಂತ ಕೂತ್ರೆ ಆಗತ್ತಾ? ಹರೇ ಕೃಷ್ಣ. ಕೆಲವರಿಗೆ ಗೌರವ ಡಾಕ್ಟರೇಟ್ ಕೊಡ್ತಾರೆ. ಆದರೆ ಆ ಗೌರವ ಡಾಕ್ಟರೇಟ್ ನಂಗೆ ಸಿಕ್ಕತ್ತೆ ಅಂತ ಮಗುವನ್ನು ಶಾಲೆಗೆ ಹೋಗದೆ ಸುಮ್ಮನೆ ಕೂತ್ರೆ ಆಗತ್ತಾ? ಅದು ಅವನು ಶಾಲೆಗೆ ಹೋಗ್ತಾನೆ, ಎಲ್ಲ ತರಗತಿಗಳನ್ನು ಪಾಸ್ ಆಗ್ತಾನೆ, ಕಾಲೇಜಿಗೆ ಹೋಗ್ತಾನೆ, ಆಮೇಲೆ ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಷನ್ನು, ಆಮೇಲೆ ಅವನು PhD, ಹೀಗೆ ಅವನು ಸಾಧನೆ ಮಾಡ್ತಾನೆ. ಅದೇ ರೀತಿ ನಾವು ಭಕ್ತಿಯಲ್ಲಿ ಕೂಡ ನಾವು ಸಾಧನೆ ಭಕ್ತಿಯನ್ನು ಮಾಡಿ ಭಗವಂತನ ಒಂದು ಅನುಗ್ರಹವನ್ನು ನಿರೀಕ್ಷಿಸಬೇಕು. ಆಗ ಭಾವಭಕ್ತಿಯ ಹಂತಕ್ಕೆ ಹೋಗಲಿಕ್ಕೆ ಸಾಧ್ಯ. ಈಗ ಭಾವಭಕ್ತಿಯಲ್ಲಿ ಏನಾಗುತ್ತೆ ಅಂದರೆ ಭಾವ ಉನ್ಮಾದ ಬರುತ್ತೆ. ಉನ್ಮಾದ ಅಂತಂದರೆ ಅದೊಂದು ರೀತಿಯಾದ ಉನ್ಮಾದ ಪರಿಸ್ಥಿತಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅದಕ್ಕೆ? ಉನ್ಮಾದ ಅಂತಾರೆ ಒಂದು ರೀತಿ ನೋಡೋಲಿಕ್ಕೆ ಹುಚ್ಚರ ಥರ ಕಾಣ್ತಾರೆ ಅವರು. ಅಂದರೆ ಜನರಿಗೆ, ಈಗ ಅಭಕ್ತರಾದವರಿಗೆ, ಸಾಮಾನ್ಯ ಜನರಿಗೆ. ಯಾಕೆಂದರೆ ಅವರಲ್ಲಿ ಏನಿರುತ್ತೆ, ಆ ಲಕ್ಷಣಗಳು, ಪ್ರಾಥಮಿಕ ಲಕ್ಷಣಗಳು ಏನು ಬರುತ್ತೆ ಅಂತಂದರೆ, ಆಗ ಶುದ್ಧ ಸತ್ವಗಳಲ್ಲಿ ಅವರು ಇರ್ತಾರೆ. ಅಂದರೆ ಆ ಕೃಷ್ಣನ ಕೃಪೆಯಿಂದ ಶುದ್ಧ ಸತ್ವ ಸಿಗ್ತದೆ. ಇಲ್ಲದಿದ್ದರೆ ಭಗವಂತನ ಕೃಪೆ ಇಲ್ಲದೆ ಈ ಶುದ್ಧ ಸತ್ವಕ್ಕೆ ಸಿಗುವುದು ಕಷ್ಟ, 3 ಗುಣಗಳಿಂದ ಹೊರಗೆ ಬರೋದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ನಾವು ಬೀಜಕ್ಕೆ, ಈಗ ಸೂರ್ಯನ ಶಾಖ ಮತ್ತು ಬಿಸಿಲು ಸಿಗದಿದ್ರೆ ಅಥವಾ ನೀರು ಸಿಗದಿದ್ರೆ ಅದು ಬೆಳೀತದೆಯಾ? ಒಂದು ಬೀಜ, ಆ ಬೀಜವನ್ನು ಬೆಳಿಬೇಕು ಅಂತಂದರೆ, ಅದರಲ್ಲಿ ಬೀಜದಲ್ಲಿ ಗಿಡ ಆಗಬೇಕು ಅಂದರೆ ಅದನ್ನು ನೆಲದಲ್ಲಿ ನೆಡಬೇಕು, ಆ ಬೀಜವನ್ನು ಬಿತ್ತಬೇಕು, ಆಮೇಲೆ ಅದಕ್ಕೆ ನೀರು ಹಾಕಬೇಕು, ಸೂರ್ಯನ ಶಾಖ ಬಿಸಿಲು ಬೇಕು, 2. ಅದು ಸಿಕ್ಕೋದಿಲ್ವ? ಸಿಕ್ಕದೆ ಹೋದ್ರೆ ಆಗ್ತದೆಯಾ? ಮೊಳಕೆ ಆಗ್ತದೆಯಾ? ಆಗಲ್ಲ ಮಾತಾಜಿ. ಅದೇ ತರಹ ನಮ್ಮ ಹೃದಯದಲ್ಲಿ ಭಾವಭಕ್ತಿ ಮತ್ತು ಆ ಪ್ರೇಮ ಭಕ್ತಿ ಇದು ಸುಪ್ತವಾಗಿ ಇರುತ್ತೆ. ಅಂದರೆ ಕೃಷ್ಣ ಪ್ರಜ್ಞೆ ಎಲ್ಲರಿಗೂ ಕೂಡ, ಕೃಷ್ಣ ಪ್ರಜ್ಞೆ ಎಲ್ಲರ ಹೃದಯದಲ್ಲಿಯೂ ಸುಪ್ತ ಸ್ಥಿತಿಯಲ್ಲಿರುತ್ತೆ. ಆದರೆ ಆ ಸುಪ್ತ ಸ್ಥಿತಿಯನ್ನು ಸಾಧನ ಭಕ್ತಿಯಿಂದ ನಾವು ಜಾಗೃತಗೊಳಿಸಿದಾಗ ಕೃಷ್ಣನ ಅನುಗ್ರಹ ಸಿಕ್ಕತ್ತೆ. ಆಗ ಮಾತ್ರ ಒಬ್ಬ ಭಕ್ತ ಶುದ್ಧ ಸತ್ವ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ. ಅಂದರೆ ಏವಂ ಪ್ರಸನ್ನ ಮನಸ್ಸು, ಆಗ ಮನಸ್ಸು
ಪ್ರಸನ್ನವಾಗಿರುತ್ತೆ. ಆಗ ಭಾವಭಕ್ತಿ ಜಾಗೃತವಾಗಿರುತ್ತದೆ. ಸೊ ಅದು ಆಗಬೇಕು ಅಂತಂದ್ರೆ ಶುದ್ಧ ಸತ್ವ ಸ್ಥಿತಿಗೆ ಬಂದಾಗ, ಅಂದರೆ ಈ ರಜೋಗುಣ, ತಮೋಗುಣ ಮತ್ತು ಸತ್ವಗುಣಗಳನ್ನು ಮೀರಿದ ಸ್ಥಿತಿ, ಅಂದರೆ ತ್ರಿಗುಣಾತೀತ ಅಂತ ಕರೀತಾರೆ ಅಲ್ವಾ. ತ್ರಿಗುಣಾತೀತ ಅಂದರೆ 3 ಗುಣಗಳನ್ನು ಮೀರಿದ ಸ್ಥಿತಿ, ಆಗ ಅದನ್ನ ಶುದ್ಧ ಸತ್ವ ಸ್ಥಿತಿ ಅಂತ ಕರೀತಾರೆ. ಆಗ ಏನಾಗುತ್ತೆ ಅಂದ್ರೆ ಭಗವಂತನ ಶಕ್ತಿ, ಸಂವಿತ್ ಮತ್ತು ಹ್ಲಾದಿನಿ ಶಕ್ತಿ ಅಂತ, ಅಂದರೆ ಜ್ಞಾನ ಶಕ್ತಿ ಮತ್ತು ಆನಂದ ಶಕ್ತಿ ಭಗವಂತನ ಆ ಕರುಣೆಯಿಂದ ಅದು ಭಕ್ತನ ಹೃದಯವನ್ನು ಹೋಗುತ್ತೆ. ಆ ಭಕ್ತನ ಹೃದಯವನ್ನು ಪ್ರವೇಶ ಮಾಡಿದಾಗ ಆ ಹೃದಯದಲ್ಲಿ ಭಾವಭಕ್ತಿ ಬರ್ತದೆ. ಅಂದರೆ ಭಾವಭಕ್ತಿ ಬರಬೇಕಾದ್ರೆ ವ್ಯಕ್ತಿ ಪ್ರಯತ್ನದ ಜೊತೆಗೆ ಭಗವಂತನ ಅನುಗ್ರಹ ಬೇಕು. ಆ ಭಗವಂತನ ಜ್ಞಾನ ಶಕ್ತಿ, ಆನಂದ ಶಕ್ತಿ, ಸಂವಿತ್ ಮತ್ತು ಹ್ಲಾದಿನಿ ಶಕ್ತಿ ಇವು ಪ್ರವೇಶ ಆಗಬೇಕು. ಅವನ ಹೃದಯಕ್ಕೆ ಪ್ರವೇಶ ಆದಾಗ ಹೃದಯದಲ್ಲಿ ಭಾವಭಕ್ತಿ ಅಂತ ಬರ್ತದೆ. ಸೊ ಅದನ್ನ ನಾವು ಹೇಗೆ ತಿಳಿದಂದ್ರೆ, ಈ ಕಬ್ಬಿಣವನ್ನ ನಾವು ಸುಡುವ ಬೆಂಕಿಯಲ್ಲಿ ಇಟ್ಟಾಗ ಅದು ಕೆಂಪಾಗಿ ಕಾಯ್ತದೆ ಅಲ್ವಾ. ಆ ಕೆಂಪಾಗಿ ಕಾದಾಗ ಅದು ಬೆಂಕಿಯ ತರವೇ ಆಗುತ್ತೆ ಅಲ್ವಾ. ಹೌದು ಮಾತಾಜಿ. ಅದೇ ತರಹ ಭಾವಭಕ್ತಿಯಲ್ಲಿ ಏನಾಗುತ್ತೆ, ಮನಸ್ಸು ಸಂಪೂರ್ಣವಾಗಿ ಭಗವಂತನಲ್ಲೇ ತೊಡಗಿ ಬಿಡುತ್ತೆ. ಅಂದ್ರೆ ಯಾಕೆಂತಂದ್ರೆ ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ. ಸೊ ಹಾಗಾಗಿ ಇಲ್ಲಿ ಭಾವಭಕ್ತಿಯಲ್ಲಿ ನಮಗೆ ಕಾಣ್ತಕ್ಕಂಥ ಪ್ರಾಥಮಿಕ ಲಕ್ಷಣಗಳನ್ನ ನಾವು ತಿಳ್ಕೊಳ್ಬೇಕು. ಆಮೇಲೆ ಇದು ಮುಂದುವರಿದ ಲಕ್ಷಣಗಳನ್ನ ಇವತ್ತು ನೋಡ್ತಾ ಇದ್ದೇವೆ. ಪ್ರಾಥಮಿಕ ಲಕ್ಷಣ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾರು ಭಾವಭಕ್ತಿಯಲ್ಲಿದ್ದಾರೆ ಅವರಲ್ಲಿ ಕಣ್ಣೀರು ಸುರಿತದೆ ಅಂತೆ. ಕಣ್ಣೀರು ಭಗವಂತನ ವಿಚಾರ ಮಾಡಿಕೊಳ್ಳಿ, ಭಗವಂತನಿಗೆ ಸಂಬಂಧಪಟ್ಟಿದ್ದನ್ನು ಯಾವುದನ್ನು ವಿಚಾರ ಮಾಡಿದ್ರೆ ಕಣ್ಣೀರು ಹರಿತದೆ, ಭಾವ ಹಂತದ ಕಣ್ಣೀರು. ಮತ್ತೆ ಮೈ ಕಂಪಿಸುತ್ತದೆ, ಆ ಭಕ್ತನಿಗೆ ಮೈ ಕಂಪನ ಉಂಟಾಗತ್ತೆ. ಅಷ್ಟ ಸಾತ್ವಿಕ ವಿಕಾರ ಅಂತ ಕರೀತಾರೆ. ಇಲ್ಲಿ 8 ಬಗೆಯ ಲಕ್ಷಣಗಳು ಕಂಡು ಬರುತ್ತವೆ. ಅದು ಒಂದು ಕಣ್ಣೀರು ಸುರಿಸುವುದು, ಆಮೇಲೆ ಮೈ ಕಂಪಿಸುವುದು, ಮತ್ತೆ ಸ್ತಂಭೀಭೂತನಾಗುವುದು. ಅಂದರೆ ಸ್ತಂಭೀಭೂತನ ಇದ್ದಕ್ಕಿದ್ದಾಗೆ ನಿಂತು ಬಿಡ್ತಾರೆ, ಸ್ತಂಭೀಭೂತನಾಗುವುದು. ಆಮೇಲೆ ರೋಮಗಳೆಲ್ಲ ನಿಮಿರುವುದು. ಆಮೇಲೆ ಧ್ವನಿ ಕಂಪಿಸುವುದು. ಧ್ವನಿ ಏನಾಗುತ್ತೆ, ಧ್ವನಿ ತಡವರಿಸಿ ಮೈ ಕಂಪಿಸುವುದಾಯಿತು, ಧ್ವನಿಯೂ ಕೂಡ ತೊದಲುತ್ತದೆ, ಅಂದರೆ ತಡವರಿತ ಧ್ವನಿ ಅಂತ ಹೇಳ್ತಾರೆ. ಆಮೇಲೆ ಮೈ ಬಣ್ಣ ಬದಲಾವಣೆ ಆಗುತ್ತೆ, ಮೈ ಬಿಳಿಚಬಹುದು. ಅದಾದ ಮೇಲೆ ಮನುಷ್ಯ ಭಕ್ತ ಮೂರ್ಛಾ ಹಂತವನ್ನು ಕೂಡ ತಲುಪಿಸಬಹುದು. ಈ ರೀತಿಯಾದ ಅಷ್ಟ ಸಾತ್ವಿಕ ವಿಕಾರಗಳು ಆ ಭಕ್ತನಲ್ಲಿ ಕಂಡುಬರುತ್ತೆ. ಎಲ್ಲ ಸಮಯದಲ್ಲೂ ಬರೋದಿಲ್ಲ, ಕೆಲವು ಸಮಯದಲ್ಲಿ ಕೆಲವು ರೀತಿಯಾದ ಲಕ್ಷಣಗಳು ಕಾಣಿಸಬಹುದು. ಈಗ ಈ ರೀತಿಯ ಹಂತ, ಭಾವ ಹಂತಕ್ಕೆ ತಲುಪಿದಾಗ ಅವನಲ್ಲಿ 3 ರೀತಿಯ ಒಂದು ಇಚ್ಛೆಗಳು ಬರುತ್ತೆ. ಇಚ್ಛೆ ಅಂತಂದ್ರೆ ರುಚಿ ಬರುತ್ತೆ. ಅದು ಹೇಗೆ ಕೇಳಿದ್ರೆ, ಪ್ರಾಪ್ತಿ ಅಭಿಲಾಷೆ, ಭಗವಂತ ಕೃಷ್ಣನನ್ನು ನಾನು ಪಡ್ಕೋಬೇಕು, ಈ ಒಂದು ಆಶೆ. ಎರಡನೆಯದು, ಕೃಷ್ಣನಿಗೆ ನಾನು ಭಕ್ತಿ ಸೇವೆ ಮಾಡಬೇಕು, ಅವನಿಗೆ ಸಂತೋಷವನ್ನು ನಾನು ಕೊಡಬೇಕು, ಈ ಇಚ್ಛೆ. ಕೃಷ್ಣನನ್ನು ಪಡ್ಕೊಳ್ಬೇಕು, ಪ್ರಾಪ್ತಿ ಅಭಿಲಾಷೆ. ಆನುಕೂಲ್ಯ ಅಭಿಲಾಷೆ ಅಂದರೆ ಕೃಷ್ಣನಿಗೆ ನಾನು ಭಕ್ತಿ ಸೇವೆ ಮಾಡಬೇಕು, ಅವನಿಗೆ ಒಂದು ಸಂತೋಷವನ್ನು ನಾನು ಕೊಡಬೇಕು. ಆಮೇಲೆ ಕೃಷ್ಣನನ್ನು ಸಮೀಪದಲ್ಲಿ ಇಟ್ಕೊಳ್ಬೇಕು, ಅಂದರೆ ನಾನು ಕೃಷ್ಣನ ಹತ್ತಿರವಾಗಬೇಕು, ಈ ಭಾವನೆಗಳು ಬರುತ್ತವೆ. ಸೊ ಇದು ಭಾವಭಕ್ತಿಯಲ್ಲಿ ಆಗತ್ತೆ. ಮತ್ತೆ ನಾವು ಈ ಭಾವಭಕ್ತಿಯನ್ನು ಹೇಗೆ ಪಡ್ಕೊಳ್ಳೋದು, ಸಾಧನ ಭಕ್ತಿಯಿಂದ ಪಡ್ಕೊಳ್ಳೋದು, ಮತ್ತೆ ಸಾಧನ ಸಿದ್ಧಿ ಮತ್ತೆ ಕೃಪಾ ಸಿದ್ಧಿ. ಈ ಸಾಧನ ಸಿದ್ಧಿ ಅಂದರೆ ಸಾಧನ ಭಕ್ತಿಯನ್ನು ಮಾಡಿ ಭಾವಭಕ್ತಿಗೆ ಬಂದಿರತಕ್ಕಂಥವ್ರು. ಅದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ನಾರದ ಮುನಿ ಉದಾಹರಣೆ. ಸೊ ನಾರದ ಮುನಿ ಅವರು ತುಂಬ ಭಾವಭಕ್ತಿಯನ್ನು ಮಾಡಿದರು. ಅಂದರೆ ಭಕ್ತರ ಸಂಘ, ಅಲ್ಲಿ ಚಾತುರ್ಮಾಸ್ಯದಲ್ಲಿ ಇರ್ತಕ್ಕಂತಹ 4 ಅಲ್ಲಿ ಇವರು ಬಂದಿದ್ರು, ಅವರಿಗೆ ಮುನಿಜನರು ಬಂದಿದ್ರು ಚಾತುರ್ಮಾಸದಲ್ಲಿ. ಆ ಮುನಿಜನರ ಒಂದು ಸೇವೆ ಮಾಡ್ತಾ ಅವರ ತಾಯಿ ದಾಸಿ ಪುತ್ರ ನಾರದರಾಗಿದ್ರು ಹಿಂದಿನ ಜನ್ಮದಲ್ಲಿ. ಆ ದಾಸಿ ಪುತ್ರ ನಾರದರು ತಾಯಿ ಅವರು 4 ಜನ ಮುನಿಜನರನ್ನ ಅವರ ಚಾತುರ್ಮಾಸದಲ್ಲಿ ಸೇವೆ ಮಾಡಿದರು. ಚಿಕ್ಕ ಹುಡುಗ ಬಾಲಕ ನಾರದ, ಅಂದರೆ ಹಿಂದಿನ ಜನ್ಮದಲ್ಲಿ ಅವರು ಆ ಮುನಿಜನರು ಸಂಕೀರ್ತನೆ ಮಾಡ್ತಿದ್ದ ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳೋದು, ಆಮೇಲೆ ಅವರು ಮಾಡ್ತಕ್ಕಂತಹ ಇದನ್ನ ಭಕ್ತಿ ಸೇವೆಯನ್ನು ನೋಡೋದು, ಇದನ್ನು ನೋಡ್ತಾ 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 ಅವರಲ್ಲಿ ಮತ್ತೆ ಅವರ ಸೇವೆಯನ್ನು ಮಾಡ್ತಾ ಇದ್ದ, ಮತ್ತೆ ಅವರ ಸಹವಾಸದಲ್ಲಿ ಇದ್ದಿದ್ದ. ಸೊ ಈ ರೀತಿಯಾದಾಗ ಮತ್ತೆ ಅವರಿಂದ ಉಚ್ಚಿಷ್ಟ ಸೇವನೆ, ಅಂದರೆ ಅವರು
ಪ್ರಸಾದ ಅವರು ಬಿಟ್ಟಿದ್ದ ಪ್ರಸಾದವನ್ನು ಸೇವನೆ ಮಾಡ್ತಾ ಇದ್ದ. ಈ ರೀತಿ ಶುದ್ಧ ಭಕ್ತರ ಸಂಘದಿಂದ ನಾರದ ಮುನಿಗೆ ಅವರ ಅನುಗ್ರಹದಿಂದ ಅವರು ಎಲ್ಲ ಈ ತಮೋಗುಣ ರಜೋಗುಣ ಇದನ್ನೆಲ್ಲ ಕಳೆದುಕೊಂಡು ಶುದ್ಧ ಸತ್ವ ಸ್ಥಿತಿಗೆ ಬಂದು ಭಾವ ಹಂತವನ್ನು ಅವರು ತಲುಪಿದರು. ಆಮೇಲೆ ಕೃಷ್ಣ ಪ್ರೇಮಕ್ಕೆ ಬಂದರು ಭಗವಂತನ ಅನುಗ್ರಹದಿಂದ. ಸೊ ಇದು ಸಾಧನ ಸಿದ್ಧಿಗೆ ಒಂದು ಉದಾಹರಣೆ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಕೃಪಾಸಿದ್ಧಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರಳಾಗ್ಲಿಕ್ಕಾಗಿ ಇಡೀ ರಾತ್ರಿ ಒಬ್ಬ ನರ್ತಕಿ ಅದನ್ನ ಭಕ್ತೆ ಅವಳು ನರ್ತನ ಮಾಡಿದ್ಲು ಅದನ್ನ. ಅಂದರೆ ಅವಳು ತುಂಬ ಅಂದರೆ ಭಗವಂತನ ಮೇಲೆ ಇದರಿಂದ ಭಗವಂತನನ್ನು ಪಡ್ಕೊಳ್ಬೇಕು. ಆಗ ಭಗವಂತನ ವಿಶೇಷ ಅನುಗ್ರಹದಿಂದ ಅವಳು ಭಾವಭಕ್ತಿಗೆ ಬಂದಿದ್ಲು. ಸೊ ಹಾಗಾಗಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಬಂದಿರತಕ್ಕಂಥವ್ರು ಒಂದು 4 ಜನರ ಉದಾಹರಣೆಯನ್ನು ಕೂಡ ನಾವು ನೋಡಿದ್ದೇವೆ. ಅದರಲ್ಲಿ ಅಂದರೆ ಜಾಂಗಲ ಪ್ರಾಂತ್ಯದಲ್ಲಿ ಕೃಷ್ಣ ಅಂದರೆ ಹೀಗೆ ಹೋಗ್ತಾ ಇರ್ತಾ ಇದ್ದ ಭಗವಾನ್ ಕೃಷ್ಣ. ಆವಾಗ ಆ ಜಾಂಗಲ ಪ್ರಾಂತ್ಯದವರ ಕಡೆ ಭಗವಂತ ಕುಡಿ ನೋಟ ಬೀರಿದ. ಆ ನೋಟ ಕೇಳಿ ಆ ನೋಡಿ ಆ ಜಾಂಗಲ ಪ್ರಾಂತ್ಯದ ಜನರಿಗೆ ಅಂದರೆ ಹೇಗಾಯಿತು ಕೇಳಿದರೆ ಅವರಿಗೆ ಸ್ತಂಭೀಭೂತರಾಗ್ಬಿಟ್ರು. ಅವರು ಕೃಷ್ಣನಿಂದ ಕಣ್ಣು ಕೀಳಲಿಕ್ಕೆ ಅವರಿಗೆ ಆಗಲಿಲ್ಲ, ಕೃಷ್ಣನನ್ನೇ ನೋಡ್ತಾ ಇದ್ದಿದ್ರು. ಸೊ ಅದು ಕೂಡ ಉನ್ಮಾದ ಸ್ಥಿತಿ. ಅಂದರೆ ಆ ಒಂದು ಭಗವಂತನ ಅಂದರೆ ಬರೀ ಅಂದರೆ ಕುಡಿಗಣ್ಣ ನೋಟದ ಅನುಗ್ರಹದಿಂದ ಆ ಜಾಂಗಲ ಪ್ರಾಂತ್ಯದ ನಿವಾಸಿಗಳಿಗೆ ನಿವಾಸಿಗಳು ಭಾವಹಂತಕ್ಕೆ ಬಂದರು. ಆಮೇಲೆ ಇಲ್ಲಿ ಆ ವ್ಯಾಸಮುನಿಗಳ ಮಗ ಪುತ್ರ ಶುಕಮುನಿ ಅವರಿಗೆ ಕೂಡ ಆ ಭಗವಂತ ಕೃಷ್ಣ ಹೃದಯಾಂತರಾಳದ ಹರಕೆ ಮಾಡಿದ. ಅಂದರೆ ಶುಕಮುನಿ ಒಂದು 16 ವರ್ಷಗಳ ಕಾಲ ತಾಯಿ ಗರ್ಭದಲ್ಲಿದ್ದರು. ಅವ್ರು ಹೊರಗೆ ಬರಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಆಗ ವ್ಯಾಸದೇವರು ಹೋಗಿ ದ್ವಾರಕೆಗೆ ಹೋಗಿ ಭಗವಾನ್ ಕೃಷ್ಣನನ್ನು ಕರ್ಕೊಂಡು ಬಂದರು. ಕೃಷ್ಣ ಹೊರಗೆ ಬಾ ಅಂತಂದ್ರೆ ಬರ್ತಿರ್ಲಿಲ್ಲ. ಯಾಕೆಂತಂದ್ರೆ ನಾನು ಬಂದರೆ ಮಾಯೆಗೆ ಒಳಗಾಗ್ಬಿಡ್ತೀನಿ. ಆಗ ಆ ಭಗವಂತ ಹೃದಯಾಂತರಳದಿಂದ ಶುಭ ಹಾರೈಸಿದಾಗ ಅವರು ಮತ್ತೆ ನಿನಗೆ ಇದಾಗೋದಿಲ್ಲ, ನಿನಗೆ ಈ ಮಾಯೆಯ ಅಟ್ಯಾಕ್ ಆಗೋದಿಲ್ಲ, ನೀನು ಮಾಯೆಯ ಇದರಲ್ಲಿ ಬರೋದಿಲ್ಲ ಪ್ರಭಾವದಲ್ಲಿ ಅಂತ ಹೇಳಿದಾಗ ಆ ಭಗವಂತನ ಆಶೀರ್ವಾದ ಹೃದಯಾಂತರಾಳದ ಶುಭ ಹಾರೈಕೆಯಿಂದ ಶುಕಮುನಿ ಏನಾದರೂ ಅವರು ಅಂದರೆ ನಿಯಂತ್ರಕ ತತ್ವಗಳನ್ನು ಅನುಷ್ಠಾನ ಮಾಡದೆ ಅವರು ಭಾವಭಕ್ತಿಗೆ ಬಂದಿದ್ರು. ಅಂದರೆ ಆ ಅವರು ಹೇಳಿರ್ತಕ್ಕಂಥ ಭಾಗವತಂ ಅದನ್ನು ವಾಚನ ಮಾಡಿ ಅವರು ಸಿದ್ಧಿಯನ್ನು ಪಡ್ಕೊಂಡ್ರು. ಆಮೇಲೆ ಇಲ್ಲಿ ಪ್ರಹ್ಲಾದ ಮಹಾರಾಜನು ಕೂಡ ಅಲ್ಲಿ ಖಯಾದುವಿನ ಗರ್ಭದಲ್ಲಿದ್ದಾಗ, ಆ ತಾಯಿ ಖಯಾದುವಿನ ಗರ್ಭದಲ್ಲಿದ್ದಾಗ ಆ ನಾರದ ಮುನಿಗಳು ಅವಳ ಮೇಲೆ ಸಹಾನುಭೂತಿ ಕೊಂಡ ಆ ಗರ್ಭಸ್ಥವಾದ ಶಿಶು ಕೇಳ್ತಾ ಇತ್ತು, ಉಪದೇಶ ಮಾಡ್ತಾ ಇದ್ದಿದ್ರು ಕಯಾದುವಿಗೆ. ಅದರ ಕಯಾದು ಅದನ್ನು ಲಕ್ಷ್ಯ ಮಾಡ್ತಾ ಇರಲಿಲ್ಲ. ಅವಳು ಯಾವಾಗಲೂ ಅಂದರೆ ಹೆಚ್ಚು ಚಿಂತನೆಯಲ್ಲಿ ಇರ್ತಿದ್ಲು. ತಾನು ಯಾವಾಗ ಹಿರಣ್ಯಕಶಿಪು ಬರ್ತಾನೆ, ತಪಸ್ಸಿಗೆ ಹೋಗಿದ್ದಾನೆ, ಯಾವಾಗ ಮಗು ಹೊರಗೆ ಬರುತ್ತೆ, ಇದರ ಯೋಚನೆ ಒಳಗಿದ್ಲು. ಅವಳಿಗೆ ಅಷ್ಟು ಆಗಲಿಲ್ಲ. ಆದರೆ ಆ ನಾರದರ ಕೃಪಾ ದೃಷ್ಟಿಯಿಂದ ಪ್ರಹ್ಲಾದ ಮಹಾರಾಜರು ಚಿಕ್ಕ ಮಗುವಾಗಿ ಗರ್ಭದಲ್ಲಿರುವ ತಾಯಿ ಗರ್ಭದಲ್ಲಿ ಇರುವಾಗಲೇ ಭಗವಂತನಡೆ ಸಹಜವಾಗಿ ಆಕರ್ಷಣೆ ಪಡ್ಕೊಂಡ್ರು. ಅಂದರೆ ಅಲ್ಲಿ ಇರ್ತಕ್ಕಂಥದ್ದು ಅಂದರೆ ಆ ಪ್ರಹ್ಲಾದ ಭಗವಂತನ ಮತ್ತೆ ಭಗವದ್ಭಕ್ತರ ಇಬ್ಬರ ಅನುಗ್ರಹದಿಂದ ಅವನಿಗೆ ಏನಾಯಿತು, ದೈವೋನ್ಮಾದ ಭರಿತ ಭಾವ ಭಕ್ತಿ ಅಲ್ಲಿ ಬರಲಿಕ್ಕೆ ಆಯಿತು. ಹರೇ ಕೃಷ್ಣ. ಈಗ ನಾವು ಇನ್ನೊಂದು ಸ್ವಲ್ಪ ನೋಡೋಣ. ಹರೇ ಕೃಷ್ಣ. ಇದೆಲ್ಲ ನಾವು ತಿಳ್ಕೊಳ್ಬೇಕಾದ ವಿಚಾರ. ಇದರಿಂದ ತಿಳ್ಕೊಂಡ್ಮೇಲೆ ನಮಗೆ ಈ ಭಾವಭಕ್ತಿ ಬಗ್ಗೆ ಇನ್ನೂ ಕೂಡ ಚೆನ್ನಾಗಿ ಅರ್ಥ ಆಗತ್ತೆ. ಹಾಗಾಗಿ ಭಾವಭಕ್ತಿ ಎಂದರೆ ಅಂದರೆ ಸ್ವಪ್ರೇರಣೆಯಿಂದ ಭಾವೋನ್ಮಾದದಿಂದ ಭಕ್ತಿಯನ್ನು ಮಾಡ್ತಕ್ಕಂಥದ್ದು. ಈ ಭಾವೋನ್ಮಾದದ ಭಕ್ತಿ ಇದು ಆ ಭಕ್ತಿಯಲ್ಲಿ ಅದು ಪರಿಪೂರ್ಣ ಹಂತ. ಅಂದರೆ ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿ. ಸಾಧನ ಭಕ್ತಿ ಅದು ಸಾಧಕನ ಹಂತ. ಸೊ ಸಾಧಕನ ಹಂತದಿಂದ ಭಾವಭಕ್ತಿಗೆ ಬರೋದು. ಸೊ ಅದು ಶುದ್ಧ ಸತ್ವ ಸ್ಥಿತಿಗೆ ಬಂದಾಗ ಮಾತ್ರ ಪ್ರಾರಂಭ ಆಗ್ತದೆ. ಸೊ ಆದ್ದರಿಂದ ಇದನ್ನೆಲ್ಲ ನಾವು ಮೊದಲು ತಿಳ್ಕೊಳ್ಬೇಕು. ಅಂದರೆ ಯಾವಾಗ ನಾವು ಸಾಧನ ಭಕ್ತಿಯನ್ನ ಹೋಗ್ತೇವೆ, ಆಮೇಲೆ ನಿಧಾನವಾಗಿ ಅನರ್ಥ ನಿವೃತ್ತಿಯಾಗಿ ಆ ಭಗವಂತನನ್ನು ರಾಗಭಕ್ತಿಯಿಂದ ಮಾಡುವ ಒಂದು ನಮಗೆ ಅನುಗ್ರಹ ಸಿಕ್ಕಿದಾಗ ಭಾವ ಹಂತ ತಲುಪಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇದನ್ನೆಲ್ಲ ನಾವು ತುಂಬ ಚೆನ್ನಾಗಿ ತಿಳ್ಕೊಂಡು ಇವತ್ತು ನಾವು
ಭಾವಭಕ್ತಿಯಲ್ಲಿರುವವನ ಗುಣಲಕ್ಷಣಗಳನ್ನು ನೋಡೋಣ. ಅಧ್ಯಾಯ 18. ಹರಿಕೃಷ್ಣ. ಓದ್ಬೋದಾ ಮಾತಾಜಿ? ಹರೇ ಓದಿ ಕೃಷ್ಣ ಅಧ್ಯಾಯ ಮಾತಾಜಿ. ಓದಿ ಮಾತಾಡಿ. ಭಾವಭಕ್ತಿಯಲ್ಲಿರುವವನ ಗುಣಲಕ್ಷಣಗಳು. ಕೃಷ್ಣನಲ್ಲಿ ಭಾವಭಕ್ತಿಯನ್ನು ರೂಢಿಸಿಕೊಂಡಿರುವ ವ್ಯಕ್ತಿಯ ಲಕ್ಷಣವನ್ನೀಗ ರೂಪ ಗೋಸ್ವಾಮಿಯವರು ನಿರೂಪಿಸಿರುತ್ತಾರೆ. ಆ ಲಕ್ಷಣಗಳು ಇಂತಿವೆ. ಅವನು ಭಗವಂತನ ಭಕ್ತಿ ಸೇವೆಗೆ ತನ್ನೆಲ್ಲ ಕಾಲವನ್ನು ವಿನಿಯೋಗಿಸಲು ಉತ್ಸಾಹ ಪಡುತ್ತಾನೆ. ಅವನು ನಿಷ್ಕ್ರಿಯನಾಗಿರಲು ಇಷ್ಟಪಡುವುದಿಲ್ಲ. ದಿನದ 24 ಗಂಟೆಗಳ ಕಾಲವೂ ಅಡೆತಡೆಯಿಲ್ಲದ ಸೇವಾನಿರತನಾಗಿರುವುದಷ್ಟೇ ಅವನ ಅಪೇಕ್ಷೆಯಾಗಿರುತ್ತದೆ. 2, ಅವನು ಸದಾ ಅಂತರ್ಮುಖಿಯೂ ಸಹನಶೀಲನೂ ಆಗಿರುತ್ತಾನೆ. 3, ಐಹಿಕ ಆಕರ್ಷಣೆಗಳಿಂದ ಅವನು ವಿರಕ್ತನಾಗಿರುತ್ತಾನೆ. 4, ತನ್ನ ಕಾರ್ಯ ಚಟುವಟಿಕೆಗಳಿಗೆ ಪ್ರತಿಫಲವಾಗಿ ಲೌಕಿಕ ಮಾನವನ್ನು ಅವನು ನಿರೀಕ್ಷಿಸುವುದಿಲ್ಲ. 5, ಕೃಷ್ಣನು ಅವನ ಅವ್ಯಾಜ ಕರುಣೆಯನ್ನು ತನಗೆ ದಯಪಾಲಿಸುತ್ತಾನೆಂಬ ನಂಬಿಕೆ ಅವನಿಗಿರುತ್ತದೆ. 6, ಶ್ರದ್ಧಾಪೂರ್ವಕವಾಗಿ ಭಗವಂತನ ಸೇವೆ ಮಾಡುವ ಕಾತರ ಅವನಿಗಿರುತ್ತದೆ. 7, ಅವನು ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ರುಚಿಯುಳ್ಳವನಾಗಿರುತ್ತಾನೆ. 8, ಪ್ರಭುವಿನ ಲೋಕೋತ್ತರ ಗುಣಗಳನ್ನು ವರ್ಣಿಸುವ ಆಸಕ್ತಿ ಅವನಿಗಿರುತ್ತದೆ. 9, ಪ್ರಭುವಿನ ಲಿಖಾಪಟ್ಟಣಗಳಲ್ಲಿ ಜೀವಿಸುವುದು ಅವನಿಗೆ ಪ್ರೀತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಭಾವಭಕ್ತಿಯ ಎಷ್ಟು ಲಕ್ಷಣಗಳು ಹೇಳಿದ್ದಾರೆ? 9 ಲಕ್ಷಣಗಳಿವೆ ಭಾವಭಕ್ತಿಯಲ್ಲಿ. ಅದನ್ನೇ ಹೇಳ್ತಾ ಇದ್ದಾರೆ. ಕೃಷ್ಣನಲ್ಲಿ ಭಾವಭಕ್ತಿಯನ್ನು ಅಂದರೆ ಭಾವೋನ್ಮಾದ ಭಕ್ತಿ ಅಂದರೆ ಕೃಷ್ಣನಲ್ಲಿ ಅಂದರೆ ಪರಿಪಕ್ವವಾದ ಅಂದರೆ ಪರಿಣಿತಿ ಹೊಂದಿರತಕ್ಕಂತಹ ಆ ಭಕ್ತಿ, ಅದನ್ನ ರೂಢಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಯ ಲಕ್ಷಣಗಳನ್ನು ರೂಪ ಗೋಸ್ವಾಮಿಯವರು ನಮಗೆ ಇದನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಶ್ಲೋಕ ಇದೆ, ಅದರ ಪ್ರಕಾರ ಇದಿದೆ. ಭಕ್ತಿಯನ್ನು ನಾವು ಶುದ್ಧ ಸತ್ವದಲ್ಲಿ ಮಾಡಿದಾಗ ಆ ಭಕ್ತಿ ಏನಾಗುತ್ತೆ ಅಂತಂದ್ರೆ ಭಗವತ್ ಪ್ರೇಮದ ಹಂತಕ್ಕೆ ಹೋಗುತ್ತೆ. ಅದು ಹೇಗೆ ಕೇಳಿದರೆ, ಸೂರ್ಯನ ಕಿರಣದಂತೆ ಅದು ಯಾವಾಗ ಜಾಜ್ವಲ್ಯಮಾನ ಹೃದಯದಲ್ಲಿ ಬೆಳಕಿರುತ್ತೆ, ಆ ಸಮಯದಲ್ಲಿ ಭಕ್ತನ ಆ ಭಕ್ತಿ ಹೇಳಿದು ಹೃದಯವನ್ನ ಅಂದರೆ ಮೆದು ಮಾಡುತ್ತೆ, ಸಾಫ್ಟ್ ಆಗಿರುತ್ತೆ. ಅಂದರೆ ಅದು ಬೇರೆ ಬೇರೆ ರಸಗಳಿಂದ ಕೂಡಿರುತ್ತೆ. ಭಾವದಲ್ಲಿ ಈ 9 ಲಕ್ಷಣಗಳು: ಕ್ಷಾಂತಿರ್ ಅವ್ಯರ್ಥ ಕಾಲತ್ವಂ, ವಿರಕ್ತಿರ್ಮಾನ ಶೂನ್ಯತಾ, ಆಶಾಬಂಧ ಸಮುತ್ಕಂಠ, ಪ್ರೀತಿಸ್ತದ್ವಸತಿ ಸ್ಥಳೇ ಇತಿ ಅದಯೋಃ ಅನುಭವ ಸ್ಯೂರ್ ಜತ್ ಭವಾಂಕುರ ಜನೇ. ಹೀಗಾಗಿ ಈ 9 ಲಕ್ಷಣಗಳನ್ನು ಈಗ ಮಾತಾಜಿಯವರು ಓದಿದ್ದಾರೆ. ಆ ಲಕ್ಷಣಗಳು ಆ ಭಾವಭಕ್ತಿಯಲ್ಲಿರ್ತಕ್ಕಂತಹ ವ್ಯಕ್ತಿಯಲ್ಲಿ ಕಂಡು ಬರುತ್ತವೆ. ಅಂದರೆ ಅಲ್ಲಿ ಒಂದು ಅವನು ಯಾವಾಗಲೂ ಅಂದರೆ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಅವ್ಯರ್ಥ ಕಾಲತ್ವಂ ಅಂತ ಹೇಳ್ತಾರೆ. ಅಂದ್ರೆ ತನ್ನ ಕಾಲವನ್ನು ಸಂಪೂರ್ಣವಾಗಿ ಅವನು ಭಕ್ತಿ ಸೇವೆಯಲ್ಲೇ ತೊಡಗಿಸುತ್ತಾನೆ. ದಿನದ 24 ಗಂಟೆಗಳ ಕಾಲ ಅಡೆತಡೆಗಳಿಲ್ಲದ ಸೇವಾ ನಿರತರಾಗಿರುವುದು ಅವನ ಅಪೇಕ್ಷೆ ಆಗಿರುತ್ತೆ. ಹೀಗೆ ಮಾಡ್ಲಿಕ್ಕಾಗುತ್ತಾ? ಹರೇ ಕೃಷ್ಣ. 24 ಗಂಟೆಗಳು ಮತ್ತೆ ಅಡೆತಡೆಯಿಂದ ಭಕ್ತಿ ಸೇವೆ ಮಾಡುದು, ಇದು ಭಾವಭಕ್ತಿಯಲ್ಲಿರುವವನ ಲಕ್ಷಣ. ಅಂದ್ರೆ ಭಾವಭಕ್ತಿಯಲ್ಲಿರುವವನ ಲಕ್ಷಣ ಹೇಗಿರುತ್ತೆ ಕೇಳಿದ್ರೆ, 24 ತಾಸು ಅಡೆತಡೆ ಇಲ್ಲದೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರುವುದು. ಅದನ್ನ ಅವ್ಯರ್ಥ ಕಾಲತ್ವಂ ಅಂತ ಹೇಳ್ತಾರೆ. ಆಮೇಲೆ 2ನೇದು ಸಹನಶೀಲ, ಕ್ಷಾಂತಿ. ಸಹನಶೀಲನು ಅಂತರ್ಮುಖಿಯಾಗಿರುತ್ತಾನೆ. ಆಮೇಲೆ ಅವನು ಸಹನಶೀಲ. ಎಂಥ ಪರಿಸ್ಥಿತಿ ಸಹನಶೀಲ ಅಂದ್ರೆ, ಇನ್ನೇನು ತುಂಬಾ ಕ್ಷೋಭೆಯನ್ನುಂಟು ಮಾಡ್ತಕ್ಕಂಥ ಸ್ಥಿತಿ, ಆ ಸ್ಥಿತಿಯಲ್ಲಿ ಕೂಡ ಅವನು ಅಂತರ್ಮುಖಿ, ತುಂಬಾ ಸಹನಶೀಲನು ಆಗಿರ್ತಾನೆ. ಐಹಿಕ ಆಕರ್ಷಣೆಗಳಿಂದ ಅವನು ವಿರಕ್ತನಾಗಿರ್ತಾನೆ ಅಂತಂದ್ರೆ ಅವನಿಗೆ ವಿರಕ್ತಿ ಅಂತ ಹೇಳ್ತಾರೆ. ಐಹಿಕದ ಯಾವುದೇ ವಿಚಾರಗಳು ಕೂಡ ಅವನಿಗೆ ಆಕರ್ಷಣೆಯನ್ನು ಉಂಟು ಮಾಡುವುದಿಲ್ಲ. ಐಹಿಕದಲ್ಲಿ ನಿರಾಸಕ್ತಿ. ಅವನು ಲೌಕಿಕ ಮಾನವನ್ನು ಅವನು ಬಯಸುವುದಿಲ್ಲ ತನ್ನ ಕಾರ್ಯಚಟುವಟಿಕೆಗಳಿಗೆ ಪ್ರತಿಫಲವಾಗಿ. ಅಂದರೆ ನಾವೇನಾದರೂ ಕೆಲಸ ಮಾಡಿದ್ರೆ ನಮಗೆ ಏನಾದರೂ ಒಂದು
ಮಾನ ಅಂದರೆ ಗೌರವ ಕೊಡಬೇಕು, ಮತ್ತೆ ನಮ್ಗೇನಾದ್ರೂ ಒಂದು ಬೆಲೆ ಕೊಡಬೇಕು ಅಂತ ಇರುತ್ತೆ ಅಲ್ವಾ ಹರೇ ಕೃಷ್ಣ. ಹೌದು ಮಾತಾಜಿ. ಅದನ್ನ ಅವನು ನಿರೀಕ್ಷಿಸುವುದಿಲ್ಲ, ಅದಕ್ಕೆ ಮಾನ ಶೂನ್ಯತ ಅಂತ ಹೇಳ್ತಾರೆ. ಆಮೇಲೆ ಆಶಾಬಂಧ. ಆಶಾಬಂಧ ಅಂದ್ರೆ ಕೃಷ್ಣ ನನಗೆ ಆ ಒಂದು ಕರುಣೆಯನ್ನು ತೋರಿಸ್ತಾನೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ, ಅದನ್ನ ಅದು ಆ ಭಕ್ತನಲ್ಲಿ ಕಂಡು ಬರುತ್ತೆ, ಈ ಒಂದು ಭಾವ ಹಂತದಲ್ಲಿರ್ತಕ್ಕಂಥ ಭಕ್ತನಿಗೆ. ಆಮೇಲೆ ಶ್ರದ್ಧಾಪೂರ್ವಕವಾಗಿ ಅವನಿಗೆ ಭಗವಂತನ ಸೇವೆ ಮಾಡ್ತಕ್ಕಂತಹ ಕಾತರತೆ ಇರುತ್ತೆ, ಅಂದ್ರೆ ಸಮುತ್ಕಂಠ ಅಂತ ಕರೀತಾರೆ. ಈಗ ನಮಗೆ ತುಂಬಾ ಶ್ರದ್ಧೆ ಇರುತ್ತೆ ಭೌತಿಕದ ವಿಚಾರದಲ್ಲಿ ಅಲ್ವಾ, ಯಾವುದಾದ್ರೂ ಕೆಲಸ ಮಾಡಬೇಕು, ನಮ್ಗೆ ಅದು ಸಾಧನೆ ಮಾಡಬೇಕು ಅಂತ ಅಲ್ವಾ. ಹೌದು ಮಾತಾಜಿ. ಆದರೆ ಇಲ್ಲಿ ಬಾಬಾ ಭಕ್ತಿಯಲ್ಲಿರ್ತಕ್ಕಂತಹ ಭಕ್ತನಿಗೆ, ಅವನಿಗೆ ಭಗವಂತನ ಸೇವೆ ಮಾಡುವ ಕಾತರ ಇರ್ತದೆ. ಎಷ್ಟು ಅಂದ್ರೆ ಉತ್ಸಾಹ ಇರ್ತದೆ ಅಂದ್ರೆ, ಕಾತರತೆ ಇರ್ತದೆ ಅಂದ್ರೆ ಅವನು ಅದನ್ನೇ ಮಾಡ್ತಾ ಇರ್ತಾನೆ, ತುಂಬಾ ಶ್ರದ್ಧೆಯಿಂದ ಮಾಡ್ತಾನೆ. ನಮಗೆ ನಾವು ಕಾಟಾಚಾರಕ್ಕೆ ಮಾಡ್ಬಿಡ್ತೇವೆ ಯಾರಾದ್ರೂ ಹೇಳ್ತಾರೆ ಅಂತ ಅಲ್ವಾ ಹರೇ ಕೃಷ್ಣ. ಮಾತಾಜಿ. ಕಾಟಾಚಾರಕ್ಕೆ ಒತ್ತಾಯಕ್ಕೆ ಮಾಡ್ತಾರೆ, ಅವ್ರಿಗೆ ಹಾಗಲ್ಲ. ಅವರಲ್ಲಿ ಸಂಪೂರ್ಣ ಶ್ರದ್ಧೆ ಇರುತ್ತೆ, ಮತ್ತೆ ಅವರು ಅದನ್ನ ಉತ್ಸಾಹದಿಂದ ಮಾಡ್ತಾರೆ, ಕಾತರತೆಯಿಂದ ಮಾಡ್ತಾರೆ. ಅದಕ್ಕೆ ಸಮುತ್ಕಂಠ ಅಂತ ಕರೀತಾರೆ. ಆಮೇಲೆ ನಾಮರುಚಿ, ನಾಮಗಾನೆ ಸದಾ ರುಚಿ ಅಂತ, ಅಂದ್ರೆ 7ನೆಯದು ಅಂದ್ರೆ ಭಗವಂತನ ಪವಿತ್ರ ನಾಮ ಹರೇ ಕೃಷ್ಣ ಮಹಾಮಂತ್ರ, ಅದರ ಸಂಕೀರ್ತನೆಯಲ್ಲಿ ರುಚಿ ಉಳ್ಳವನಾಗಿರ್ತಾನೆ ಅಲ್ವಾ. ಅಂದ್ರೆ ಹಾಗೆ ಕೇಳಿದ್ರೆ ಇದೆಲ್ಲ ನಾವು ನೋಡೋಣ ಮುಂದೆ, ಒಬ್ಬ ಭಕ್ತನ ಉದಾಹರಣೆಯಿಂದ ನಾವು ನೋಡೋಣ. ಯಾವಾಗಲೂ ಭಗವಂತನ ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನ ಹಾಡ್ತಾ ತುಂಬಾ ಇಷ್ಟ ಆಗ್ತದೆ ಅವರಿಗೆ, ಮನಸ್ಸಿಗೆ ತುಂಬಾ ಖುಷಿಯಿಂದ ಅವರು ಅದನ್ನು ಹಾಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆಯನ್ನ. ಅದನ್ನು ಹೇಳುವುದರಲ್ಲಿ ನಾಮಗಾನೆ ಸದಾ ರುಚಿ, ಯಾವಾಗಲೂ ರುಚಿ, ಇಂಟ್ರೆಸ್ಟ್, ಅದರಲ್ಲಿ ಆ ಒಂದು ಟೇಸ್ಟ್ ಇರ್ತದೆ ಅವರಿಗೆ ಆ ಪವಿತ್ರ ನಾಮವನ್ನ ಸಂಕೀರ್ತನೆ ಮಾಡಲಿಕ್ಕೆ. ಪ್ರಭುವಿನ 8ನೆಯ ಅವರ ಲಕ್ಷಣ ಅಂತಂದ್ರೆ ಪ್ರಭುವಿನ ಲೋಕೋತ್ತರ ಗುಣಗಳನ್ನು ವರ್ಣಿಸುವ ಆಸಕ್ತಿ. ಭಗವಂತನ ಬಗ್ಗೆ ಆಸಕ್ತಿ, ತದ್ ಗುಣಾಖ್ಯಾನೆ, ಅಂದ್ರೆ ಭಗವಂತನ ಲೋಕೋತ್ತರ ಗುಣಗಳು, ಭಗವಂತನ ಆ ವರ್ಣನೆಗಳು, ಅದನ್ನ ಹೇಳ್ತಕ್ಕಂಥ ಇಚ್ಛೆ, ಭಗವಂತನ ಬಗ್ಗೆ ವರ್ಣಿಸೋದು, ಭಗವಂತನ ಬಗ್ಗೆ ಹೇಳೋದು, ಅದರಲ್ಲಿ ಯಾವಾಗಲೂ ಆಸಕ್ತಿ ಸದಾ. ಆಮೇಲೆ 9ನೆಯ ಲಕ್ಷಣ ತದ್ವಸತಿ ಸ್ಥಳೇ ಪ್ರೀತಿ. ತದ್ವಸತಿ ಸ್ಥಳ ಅಂದ್ರೆ ಭಗವಂತನ ಲೀಲಾ ಕ್ಷೇತ್ರಗಳು, ಅಲ್ಲಿ ಬದುಕಲಿಕ್ಕೆ ಅವರಿಗೆ ತುಂಬಾ ಪ್ರೀತಿ. ಈಗ ಇದನ್ನು ನಾವು ಒಂದು ಕೃಷ್ಣ ಮಾತಾಜಿ, ಓದಿ. ಅವ್ಯರ್ಥ ಕಾಲತ್ವ. ಕೃಷ್ಣನ ಭಾವಭಕ್ತಿಯನ್ನು ಬೆಳೆಸಿಕೊಂಡಿರುವ ಅಪ್ಪಟ ಭಕ್ತನು ತನ್ನ ಮಾತುಗಳನ್ನು ಸದಾ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುವ ಹಾಡುಗಳನ್ನು ನುಡಿಯಲು ವಿನಿಯೋಗಿಸುತ್ತಾನೆ. ಮಾನಸಿಕವಾಗಿ ಸದಾ ಕೃಷ್ಣನ ಕುರಿತೇ ಚಿಂತಿಸುತ್ತಿರುತ್ತಾನೆ. ಇತ್ತ ದೇಹವನ್ನು ದೇವರಿಗೆ ಅಡ್ಡಬಿದ್ದು ನಮಸ್ಕರಿಸಲೋ ಇಲ್ಲವೇ ಇಂತಹ ಬೇರೊಂದು ಕಾರ್ಯಕ್ಕೂ ಬಳಸುತ್ತಾನೆ. ಇಂತಹ ಮಾದ ಪೂರಿತ ಕಾರ್ಯಗಳನ್ನೆಸಗುವ ಕಾಲದಲ್ಲಿ ಭಕ್ತನು ಕೆಲವು ಸಲ ಕಣ್ಣೀರ್ಗರೆಯುವುದುಂಟು. ಹೀಗೆ ಅವನ ಇಡೀ ಬದುಕು ಭಗವಂತನ ಸೇವೆಯಲ್ಲಿ ಮಗ್ನವಾಗಿರುತ್ತದೆ. ಬೇರೊಂದು ಕಾರ್ಯಕ್ಕೆಂದು ಒಂದು ಕ್ಷಣವೂ ವ್ಯರ್ಥವಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಕಾಲವನ್ನ ಅವರು ಹೇಗೆ ಕಳೀತಾರೆ ಅಂದ್ರೆ, ನಾವು ಸಮಯವನ್ನ ನಾವು ಹೇಗೆ ಕಳಿತೀವಿ ಹರೇ ಕೃಷ್ಣ? ಕಾಲವನ್ನು ನಾವು ಹೇಗೆ ಕಳಿತೀವಿ? ಜನಸಾಮಾನ್ಯರು ನಾವು ಅಂದ್ರೆ ಈಗ ಬದ್ಧಾತ್ಮರು ಹೇಗೆ ಕಳೀತಾರೆ? ಹರೇ ಕೃಷ್ಣ. ಬದ್ಧಾತ್ಮರು ಐಹಿಕ ವಿಚಾರದಲ್ಲೇ ಮಗ್ನರಾಗಿರ್ತಾರೆ ಮಾತಾಜಿ. ಹೆಚ್ಚಿನ ಜನರು ಹೇಗೆ ಕಳೆಯುತ್ತಾರೆ ಅವರು? ದಿನದಲ್ಲಿ ಹೆಚ್ಚಿನ ಸಮಯವನ್ನು ಹೇಗೆ ಕಳೆಯುತ್ತಾರೆ? ಐಹಿಕ ವಿಚಾರಗಳಲ್ಲಿ ಕಳೀತಾರೆ ಮಾತಾಜಿ. ಇಲ್ಲಿ ಅವ್ಯಕ್ತ ಕಾಲತ್ವ ಅಂದ್ರೆ ಅದನ್ನ ಕಾಲ ಹರಡೆ ಅಂತ ಹೇಳ್ತಾರೆ. ಏನು ಅವ್ಯಕ್ತ ಅಂದ್ರೆ ಅಲ್ಲಿ ಕಾಲವನ್ನ ಅಂದ್ರೆ ಐಹಿಕ ಬದುಕಿನಲ್ಲಿಯೇ ಕಳೆಯುತ್ತಾರೆ ಅಂತವರು ಕಾಲವನ್ನು ವ್ಯರ್ಥವನ್ನು ಮಾಡ್ತಾರೆ ಅಲ್ವಾ. ಅದು ವ್ಯರ್ಥ ಮಾಡೋದಂದ್ರೆ ಮನುಷ್ಯನ ಬದುಕು ಇರೋದು ಏನಕ್ಕೆ ಕೇಳಿದರೆ, ಮನುಷ್ಯ ಜೀವನ ಭಗವಂತ ಕೊಟ್ಟಿರೋದು ಏಕೆ ಕೇಳಿದರೆ, ಭಗವಂತನ ಒಂದು ಮರಳಿ ದೇವೋತ್ತಮನ ಪಡೆ ಹೋಗ್ಲಿಕ್ಕಾಗಿ
ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕಾಗಿ ಈ ಮನುಷ್ಯ ಶರೀರವನ್ನು ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಪ್ರಾಣಿಗಳ ಥರ ಬಳಸಿ ಆಹಾರ ನಿದ್ರಾ ಭಯ ಮೈಥುನ ಇದರಲ್ಲೇ ತೊಡಗಿಕೊಂಡರೆ ಅದು ನಮಗೆ ವ್ಯರ್ಥವಾಗುತ್ತದೆ ನಮ್ಮ ಜೀವನ. ಯಾಕೆ ಅಂತಂದರೆ ನಮ್ಮ ಜೀವನದಲ್ಲಿ ಭಗವಂತ ಯಾಕೆ ಈ ಒಂದು ಕರುಣೆಯಿಂದ ಮನುಷ್ಯ ಒಂದು ಶರೀರವನ್ನು ಕೊಟ್ಟಿದ್ದಾನೆ, ಅದರನ್ನು ನಾವು ಆ ವಿಚಾರದನ್ನು ನಾವು ಬಳಸುವುದೇ ಇಲ್ಲ. ಆವಾಗ ಏನಾಗುತ್ತೆ, ಅದು ನಾವು ಕೊಟ್ಟ ಕಾಲ, ನಮಗೆ ಭಗವಂತ ಒಂದು ಆಯುಸ್ಸು ಕೊಟ್ಟಿರ್ತಾನೆ 100 ವರ್ಷ ಅಂತ ಒಂದು ಈ ಮನುಷ್ಯನಿಗೆ. ಆದರೆ ಅದು ಎಲ್ಲರೂ 100 ವರ್ಷ ಬದುಕ್ತಾರೆ ಅಂತ ಇಲ್ಲ, ಯಾರು ಎಷ್ಟು ಬೇಕಾದರೂ ಅಂದರೆ ಯಾವಾಗ ಬೇಕಾದರೂ ಹೋಗಬಹುದು. ಆದರೆ ತಮಗೆ ಕೊಟ್ಟ ಆಯಸ್ಸು ಕಾಲವನ್ನು ಸರಿಯಾಗಿ ಭಗವಂತನ ಸೇವೆಯಲ್ಲಿ ಬಳಸಿದರೆ ಅದು ಅವ್ಯರ್ಥ ಕಾಲತ್ವ. ಅದನ್ನು ಬಿಟ್ಟು ಅವನು ತನ್ನ ಭೌತಿಕ ಇಚ್ಛೆಗಳಿಗೆ ಅನುಸಾರವಾಗಿ ಅವನು ಭೋಗಾಪೇಕ್ಷೆಯಲ್ಲಿ ತೊಡಗಿ ಅವನ ಕಾಲವನ್ನು ಕಳೆದರೆ ಅದು ಅವ್ಯರ್ಥ ಕಾಲತ್ವ, ಅದು ವ್ಯರ್ಥ ಕಾಲ ಹರಣೆ. ಆದರೆ ಯಾರು ಭಗವಂತನ ಭಾವಭಕ್ತಿ ಹಂತದಲ್ಲಿ ಇರುತ್ತಾರೆ ಅವರು ಅವ್ಯರ್ಥ ಕಾಲತ್ವ, ಅವರು ಯಾವಾಗಲೂ ಯಾವ ಒಂದು ಸೆಕೆಂಡು ಕೂಡ ಸಮಯವನ್ನು ಭಗವಂತನ ಸೇವೆಗೆ ಇಡ್ತಾರೆ. ನಂಗೊಂದು ಸ್ವಲ್ಪ ಸಮಯ ಸಿಕ್ತು ಕೃಷ್ಣ ಪ್ರಜ್ಞೆಗೆ ಇರುವುದು ಹೇಗಿರ್ತದೆ ಅಂದರೆ, ಅದಕ್ಕೆ ಅವರದ್ದು ಭಾವಭಕ್ತಿಯನ್ನು ಬೆಳೆಸಿಕೊಂಡಿರ್ತಕ್ಕಂಥ ಭಕ್ತ ಅವನು ಅಪ್ಪಟ ಭಕ್ತ, ಅಂದರೆ ಶುದ್ಧ ಭಕ್ತ, ಪರಿಶುದ್ಧ ಭಕ್ತ. ಅವನೇನು ಮಾಡ್ತಾನೆ ನೋಡಿ, ಕಾಯ ವಾಚ ಮನಸ್ಸ ಅಂದರೆ ಅವನ ಮನಸ್ಸು ಸದಾ ಕೃಷ್ಣನ ಚಿಂತನೆಯಲ್ಲಿರುತ್ತದೆ. ಅಂದರೆ ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ, ನಾನು ಹೇಗೆ ಕೃಷ್ಣನ ಸೇವೆ ಮಾಡಲಿ, ನಾನು ಕೃಷ್ಣ ಪ್ರಜ್ಞೆಯನ್ನು ನಾನು ಹೇಗೆ ಎಲ್ಲರಿಗೂ ಕೊಡಲಿ, ಇದೇ ಚಿಂತನೆಯಲ್ಲಿ ಇರ್ತಾರೆ. ಆಮೇಲೆ ಸದಾ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುವ ಹಾಡುಗಳನ್ನು ನುಡಿಯಲು ವಿನಿಯೋಗಿಸುತ್ತಾರೆ. ನಮಗೆ ಮಾತು ಇದೆ, ನಾವು ವಟ ಅಂತ ಮಾತಾಡುವ ಒಂದು ಚಟ ಇರುತ್ತೆ ಅಲ್ವಾ ಹರೇ ಕೃಷ್ಣ? ಹೌದು. ಆದರೆ ಅದೇ ಮಾತನ್ನು ಭಗವಂತನ ಹಾಡುಗಳನ್ನು ನುಡಿಯಲು, ಅಂದರೆ ಭಗವಂತನ ಹಾಡುಗಳನ್ನು ನುಡಿಯುವುದು ಅಂದರೆ ಶ್ರೀಮದ್ ಭಾಗವತವನ್ನು ಜನರಿಗೆ ಕೀರ್ತಿಸುವುದು, ಅಂದರೆ ಅದನ್ನು ಜನರಿಗೆ ಪಾಠನ ಮಾಡುವುದು, ಮತ್ತು ಭಗವದ್ಗೀತೆಯನ್ನು ಜನರಿಗೆ ಹೇಳುವುದು, ಆಮೇಲೆ ಭಾಗವತ ಪ್ರವಚನವನ್ನು ಕೊಡ್ತಕ್ಕಂಥದ್ದು. ಅದಾದ ಮೇಲೆ ಅವರು ಹರೇ ಕೃಷ್ಣ ಮಹಾಮಂತ್ರ ಅದನ್ನು ಆ ಒಂದು ಸಂಕೀರ್ತನೆಯನ್ನು ಮಾಡೋದು, ಆಮೇಲೆ ಭಗವಂತನಿಗೆ ಪ್ರಾರ್ಥನಾ ಹಾಡುಗಳನ್ನು ಸಲ್ಲಿಸುವುದು. ಇದನ್ನು ಮಾಡ್ತಾ ತನ್ನ ಈ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಈ ಮಾತಿನ ಶಕ್ತಿ ಅದನ್ನು ಸದುಪಯೋಗ ಮಾಡ್ತಾನೆ. ಆಮೇಲೆ ಆ ದೇಹವನ್ನು ಹೇಗೆ ಬಳಸ್ತಾನೆ, ದೇಹವನ್ನು ಪ್ರತಿಯೊಂದು ಕೂಡ ಭಗವಂತನ ಕಾರ್ಯಕ್ಕೆ ಬಳಸ್ತಾನೆ. ಈಗ ನಾವಿಲ್ಲಿ ಅಂಬರೀಷ ಮಹಾರಾಜರು ಹೇಗೆ ತಮ್ಮ ದೇಹವನ್ನು ಬಳಸಿದ್ರು ಅಂತ ನಾವು ನೋಡಿದ್ದೇವೆ. ಅಂದರೆ ಕಣ್ಣುಗಳನ್ನು ಸದಾ, ಅಂದರೆ ಕಾಲುಗಳನ್ನು ಭಗವಂತನ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅವರು ಬಳಸ್ತಾ ಇದ್ರು. ಕೈಗಳನ್ನು ಮಂದಿರ ಮಾರ್ಜನ ಮಾಡಲಿಕ್ಕೆ ಅವರು ದೊಡ್ಡ ರಾಜ ಆಗಿದ್ರು, ಅಂತಹ ದೊಡ್ಡ ಚಕ್ರವರ್ತಿ ರಾಜ ಆಗಿದ್ರು. ಆದರೂ ಕೂಡ ಅವರು ಈ ರೀತಿ ಮಂದಿರ ಮಾರ್ಜನವನ್ನು ತಾವೇ ಸ್ವತಃ ತಮ್ಮ ಕೈಯಿಂದ ಮಾಡ್ತಾ ಇದ್ರು. ಕಣ್ಣುಗಳಿಂದ ಭಗವಂತನ ಆ ಶ್ರೀ ವಿಗ್ರಹದ ದರ್ಶನ ಮಾಡಲಿಕ್ಕೆ ಬಳಸ್ತಾ ಇದ್ರು. ಕಿವಿಯಿಂದ ಅವರು ಏನು ಮಾಡ್ತಾರೆ, ಆ ಭಗವಂತನ ಬಗ್ಗೆ ಶ್ರವಣ ಮಾಡ್ತಾ ಇದ್ರು, ಕೃಷ್ಣ ಕಥಾ ಶ್ರವಣ. ನಾಲಿಗೆಯಿಂದ ಆ ಭಗವಂತನ ಒಂದು ಪಾದಕ್ಕೆ ಅರ್ಪಿಸಿದ ತುಳಸಿ ದಳಗಳ ಮತ್ತೆ ಆ ಒಂದು ಪ್ರಸಾದ ಸೇವನೆ ಇದನ್ನು ಮಾಡಲಿಕ್ಕೆ ಬಳಸ್ತಾ ಇದ್ರು. ಹಾಗೆ ಅವರು ಈ ರೀತಿಯಾಗಿ ಎಲ್ಲವನ್ನು ತನ್ನೆಲ್ಲ ಅಂಗ ಚರ್ಮ, ಅಂದರೆ ಭಗವದ್ಭಕ್ತರ ಪಾದ ಸ್ಪರ್ಶ ಮಾಡೋದು, ಈ ರೀತಿಯಾಗಿ ಸದಾ ಕೃಷ್ಣ ಒಂದು ಕೇಂದ್ರೀಕೃತವಾದವಾಗಿ ತನ್ನ ದೇಹವನ್ನು ಆ ರೀತಿಯಾಗಿ ಬಳಸುವುದು. ಅಥವಾ ಈಗ ಕೆಲವು ಭಕ್ತರು ಏನು ಮಾಡ್ತಾರೆ, ಇದನ್ನು ಭಗವಂತನ ಸೇವೆ ಈ ರೀತಿ ಮಾಡ್ತಾರೆ. ಆಮೇಲೆ ಹೊರಗೆ ಹೋಗಿ ಭಕ್ತರಿಗೆ ಪ್ರಚಾರ ಮಾಡ್ತಕ್ಕಂಥದ್ದು, ಆಮೇಲೆ ಬುಕ್ ಡಿಸ್ಟ್ರಿಬ್ಯೂಷನ್ನು, ಏನು ಭಗವದ್ಗೀತೆಯೆಲ್ಲ ಬುಕ್ಕನ್ನೆಲ್ಲ ಹೋಗಿ ಸೇವೆ ಮಾಡೋದು, ಅನೇಕ ರೀತಿಯ ಸೇವೆಗಳಿರುತ್ತೆ, ಸೇವೆಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ಅವರು ಸುಮ್ಮನೆ ಯಾವತ್ತೂ ಸಂದರ್ಭವನ್ನು ಒಂದು ಸೆಕೆಂಡ್ ಕೂಡ ಅವರ ಕಾಲ ಕಳೆಯುವುದಿಲ್ಲ, ಕಾಲವನ್ನು ವ್ಯರ್ಥ ಮಾಡುವುದಿಲ್ಲ. ಸೊ ಹಾಗಾಗಿ ಇದೆಲ್ಲ ದೈವೋನ್ಮಾದ ಪೂರಿತ ಕಾರ್ಯಗಳು. ಅವರು ಮಾಡ್ತಕ್ಕಂಥದ್ದು ಉನ್ಮಾದ ಪೂರಿತ ಕಾರ್ಯ, ಭಗವಂತನ ಬಗ್ಗೆ ಉನ್ಮಾದ, ಆ ಸ್ಥಿತಿಯಲ್ಲಿ ಅವರು ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಆ ರೀತಿ ಮಾಡುವಾಗ ಕೆಲವೊಮ್ಮೆ ಅವರಿಗೆ ಕಣ್ಣೀರು ಬರ್ತದೆಯಂತೆ.
ಹೀಗೆ ಅವರ ಇಡೀ ಬದುಕು ಭಗವಂತನ ಸೇವೆಯಲ್ಲಿ ಮಗ್ನವಾಗಿರುತ್ತದೆ. ಈಗ ಯಾರು ಈ ಆಧ್ಯಾತ್ಮಿಕದಲ್ಲಿ ಈ ಭಾವಭಕ್ತಿ ಮಾಡಿರ್ತಾರೆ ಅವರ ಇಡೀ ಬದುಕೇ ಭಗವಂತನ ಸೇವೆಗೆ, ಬೇರೆ ಕಾರ್ಯಕ್ಕೆ ಅಂತ ಒಂದು ಕ್ಷಣವೂ ವ್ಯರ್ಥವಾಗುವುದಿಲ್ಲ. ನೋಡಿ, ಕಾಲವನ್ನು ವ್ಯರ್ಥವಾಗಿ ಹರಣ ಮಾಡುವುದಿಲ್ಲ. ಇದು ಶುದ್ಧ ಭಕ್ತರು, ಅಂದರೆ ಭಾವಭಕ್ತಿ ಹಂತಕ್ಕೆ ತಲುಪಿದವರು, ಇಂಥವರು ಬಹಳ ವಿರಳ. ಇಲ್ಲಿ ಬದ್ಧಾತ್ಮರು ಏನು ಮಾಡ್ತಾರೆ, ಅವರು ಭಗವಂತನ ಭಕ್ತಿ ಕಾರ್ಯಕ್ಕೆ ಅಂತ ಅವರು ಸಮಯವನ್ನೇ ಇಡ್ಲಿಕ್ಕೆ ಅವರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇದು ಎಂತ ವಿಪರ್ಯಾಸ ಅಂತ ನಾವು ನೋಡ್ಕೋಬೇಕು. ಅಂದ್ರೆ ಭಗವಂತನ ಭಕ್ತರು ತಮ್ಮ ಬದುಕನ್ನೇ ಭಗವಂತನ ಸೇವೆಗೆ ಇಡ್ತಾರಂತೆ. ಆದರೆ ಅಭಕ್ತರಾದವರು, ಈ ಒಂದು ಭೌತಿಕದಲ್ಲಿ ಮಗ್ನರಾದವರು, ಇಂದ್ರಿಯ ಭೋಗದಲ್ಲಿ ತೊಡಗಿರುವವರು, ಅವರಿಗೆ ಭಗವಂತನ ಸೇವೆ ಮಾಡಲಿಕ್ಕೆ ಅವರಿಗೆ ಸಮಯವೇ ಸಿಕ್ಕುವುದಿಲ್ಲ. ಇದಕ್ಕೆ ನಾವು ಒಂದು ಒಳ್ಳೆಯ ಉದಾಹರಣೆ ಶ್ರೀಲ ಪ್ರಭುಪಾದರ ಜೀವನದಲ್ಲಿ ಕಾಣ್ತೇವೆ. ಅವರು ಹೇಗೆ ಉತ್ತಮ ಭಾವ ಅಂತ ಹೇಗೆ ಇದ್ದರು, ಕೃಷ್ಣ ಪ್ರೇಮದಲ್ಲಿ ಹೇಗಿದ್ದರು ಅವರು ಅಂತ ನಾವು ಅವರನ್ನ ತಿಳ್ಕೋಬಹುದು. ಅವ್ರು ಹೇಗೆ ಅವರಲ್ಲಿ ಈ 9 ಲಕ್ಷಣಗಳು ಕೂಡ ಅವರಲ್ಲಿ ಕಂಡು ಬರುತ್ತವೆ. ಸೊ ಅವರು ಸದಾ ತಮ್ಮ ಅವ್ಯರ್ಥ ಕಾಲತ್ವ, ತಮ್ಮ ಕಾಲ ಅವರು ಇರ್ತಕ್ಕಂಥ ಕಾಲದಲ್ಲಿ ಅವರು ಏನನ್ನು ಸಾಧನೆ ಮಾಡಿದ್ದಾರೆ ಒಂದು ಸಣ್ಣ ನೋಟವನ್ನು ನೋಡಿ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಭಾವಭಕ್ತಿ ಅಂತ. ಅವರು ಶ್ರೀಲ ಪ್ರಭುಪಾದರು ತಮ್ಮ ಬದುಕಿನ ಮುಸ್ಸಂಜೆಯಲ್ಲಿ ಆ ವಿಶ್ವಕ್ಕೆ ಕೃಷ್ಣ ಪ್ರಜ್ಞೆ ಕೊಡಲಿಕ್ಕೆ ಅವರು ಹೊರಟಿದ್ರು. 70ನೇ ಇಸ್ವಿನ 70ನೇ ಅಂದರೆ 69 ವರ್ಷ ಆಗಿತ್ತು 70ನೇ ವಯಸ್ಸಿನಲ್ಲಿ. ಯಾರು 70ನೇ ವಯಸ್ಸಿನಲ್ಲಿ ಬೇರೆ ದೇಶಕ್ಕೆ, ಕಂಡು ಕಾಣರಿಯದ ಅಮೆರಿಕ ದೇಶಕ್ಕೆ ಯಾರೂ ಇಲ್ಲ ಅವರಿಗೆ. ಅಂಥ ದೇಶಕ್ಕೆ ಕೃಷ್ಣ ಪ್ರಜ್ಞೆಯನ್ನು ಹರಡಲಿಕ್ಕೆ ತಮ್ಮ ಗುರುವಿನ ಆಣತಿ ಅಂತ ಹೊರಟರು. ಯಾರು ಹೋಗ್ತಾರೆ ಹರೇ ಕೃಷ್ಣ ಆ ಸಮಯದಲ್ಲಿ? ಆಮೇಲೆ ಅವರು ಏನ್ ಮಾಡಿದ್ರು ಅಂತ ಅವರ ಸಾಧನೆಯನ್ನು ನೋಡಿದ್ರೆ, ಅವರು ಅವ್ಯರ್ಥ ಕಾಲತ್ವವನ್ನು ಹೇಗೆ ಮಾಡಲಿಲ್ಲ, ಅವರು ಅವ್ಯರ್ಥ ಕಾಲತ್ವ ಹೇಗೆ ಮಾಡಿದ್ರು, ಕಾಲವನ್ನು ಹೇಗೆ ಭಗವಂತನ ಸೇವೆಯಲ್ಲಿ ಹೇಗೆ ಅವರು ತಮ್ಮನ್ನ ತೊಡಗಿಸಿಕೊಂಡರು, ಅಂದ್ರೆ ಅವರ ಬದುಕನ್ನೇ ಕೃಷ್ಣನ ಸೇವೆಗೆ ಮೀಸಲಾಗಿಟ್ಟಿದ್ರು. ಬೇರೆ ಕಾರ್ಯಕ್ಕಂದು ಒಂದು ಕ್ಷಣವೇ ಅರ್ಥವಿಲ್ಲ. ಅವರು ಮಾಡಿದ ಸಾಧನೆಯಲ್ಲಿ ಒಂದು ಕುಡಿನೋಟ ಹಾಕಿದ್ರೆ ನಮಗೆ ಕಂಡು ಬರುತ್ತೆ. ಅವರು ಕೊನೆಯ ಮೊದಲು 69 ವರ್ಷ ಇಲ್ಲಿ ಭಾರತ ದೇಶದಲ್ಲಿ ಇದ್ರು. ಅಲ್ಲಿದ್ರೂ ಕೂಡ ಅವರು ತುಂಬ ಕೃಷ್ಣ ಪ್ರಜ್ಞೆಗಾಗಿ ಹರಡಲಿಕ್ಕೆ. ಆದರೆ ಅವರಿಗೆ ಅಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹವೇ ಸಿಕ್ಕಲಿಲ್ಲ. ಅವರಿಗೆ ಬ್ಯಾಕ್ ಟು ಗಾಡೆಡ್ ಮ್ಯಾಗಝೀನನ್ನು ಅವರು ಸೈಕಲಲ್ಲಿ ತುಳ್ಕೊಂಡು ಹೋಗ್ತಾ ಇದ್ದಿದ್ರು ಹಂಚಲಿಕ್ಕೆ ಜನರಿಗೆ, ಬಿಸಿಲಲ್ಲಿ. ಆಮೇಲೆ ದೆಹಲಿಯ ಬಿಸಿಲು, ಒಮ್ಮೆ ಅವರು ಎಚ್ಚರ ತಪ್ಪಿ ಕೂಡ ಬಿದ್ದುಬಿಟ್ಟಿದ್ರು. ಅಂದರೆ ಅಂತಹ ಒಂದು ಕಷ್ಟ ಇಲ್ಲಿ ಮಾಡಿದ್ರು ಕೂಡ ಅವರಿಗೆ ಭಾರತ ದೇಶದಲ್ಲಿ ಅವರಿಗೆ ಇದು ಸಿಕ್ಕಲಿಲ್ಲ. ಆದರೂ ಕೂಡ ಅವರು ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ಅವರು ಅಮೆರಿಕ ದೇಶಕ್ಕೆ ಕಾರ್ಗೋ ಶಿಪ್ಪಲ್ಲಿ ಹೋದರು. ಕಾರ್ಗೋ ಶಿಪ್ಪಲ್ಲಿ ಹೋಗಿ ಅಲ್ಲಿ ಕೂಡ ಅವರಿಗೆ ಟಿಕೆಟ್ ಕೂಡ ತಗೊಳ್ಳೋಕ್ಕೆ ಹಣ ಇಲ್ಲ, ಅಂತಹ ಪರಿಸ್ಥಿತಿ. ಕಾರ್ಗೋ ಶಿಪ್ನಲ್ಲಿ 2 ಬಾರಿ ಹೃದಯಾಘಾತ ಆಯಿತು. ಆದರೂ ಕೂಡ ಅವರು ಅದನ್ನು ಲೆಕ್ಕಿಸಲಿಲ್ಲ. ಅಂದರೆ ತಮ್ಮ ಜೀವಕ್ಕೆ ಏನಾಗುತ್ತೆ ಅದನ್ನು ಲೆಕ್ಕಿಸಲಿಲ್ಲ. ಆಮೇಲೆ ಅಲ್ಲಿ ಹೋದ ಮೇಲೆ ಅವರು ಏನು ಸಾಧನೆ ಮಾಡಿದ್ದಾರೆ ಅಂತ, ಕೇವಲ 12 ವರ್ಷದಲ್ಲಿ ಅವರು ಏನೇನು ಸಾಧನೆ ಮಾಡಿದ್ದಾರೆ ಅಂತ ನೋಡೋಣ. 12 ವರ್ಷದಲ್ಲಿ ಅವರು ಏನು ಮಾಡಿದರು ಅಂತಂದರೆ, ಪ್ರಪಂಚದಾದ್ಯಂತ 108 ಕೃಷ್ಣ ದೇಗುಲಗಳನ್ನು ಅವರು ನಿರ್ಮಿಸಿದರು. ಇದನ್ನು ನಾವೆಲ್ಲ ಈ ಥರವಾದ ವಿಚಾರವನ್ನು ನಮಗೆ ಪ್ರಪಂಚದಾದ್ಯಂತ, ಒಂದು ದೇಶ ಅಲ್ಲ ಅನೇಕ ದೇಶಗಳಲ್ಲಿ ಮಾಡಿದರು. ಆಮೇಲೆ ಅವರು ಶ್ರೀಮದ್ ಭಾಗವತದ 18,000 ಶ್ಲೋಕಗಳಿಗೆ ಅನುವಾದ ಭಾವಾರ್ಥ ಬರೆದರು. ಆಮೇಲೆ ಸುಮಾರು 22,000 ಪೇಜ್ಗಳನ್ನು ಅವರು ಡಿಕ್ಟೇಟ್ ಮಾಡಿದಾರಂತೆ ತಮ್ಮ ಇದಕ್ಕೆ. ಆಮೇಲೆ ಅವರು ಸುಮಾರು 70ಕ್ಕೂ ಮಿಕ್ಕಿ ಪುಸ್ತಕಗಳನ್ನು, ಕೃಷ್ಣ ವಿಜ್ಞಾನದ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. 70ಕ್ಕೂ ಮಿಕ್ಕಿದೆ ಅವರ ಪುಸ್ತಕಗಳು. ಅದು ಈಗ ಪ್ರಪಂಚದಲ್ಲಿ 76 ಅಥವಾ 80 ಲ್ಯಾಂಗ್ವೇಜ್ಗಳಲ್ಲಿ ಅದು ಇದಾಗಿದೆ, ಅನುವಾದ ಆಗಿದೆ. ಮತ್ತು ಅದನ್ನು ಇದು ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಭಾಗವತ ಮತ್ತು ಭಗವದ್ಗೀತಾ ಪ್ರವಚನಗಳನ್ನು ಮಾಡ್ತಾ ಇದ್ರು. ಆ ಭಗವದ್ಗೀತಾ ಪ್ರವಚನ 7 ಪುಸ್ತಕಗಳಲ್ಲಿ ಸಂಗ್ರಹವಾಗಿದೆ, 7 ವಾಲ್ಯೂಮ್ಸ್ ಅಂತ ಹೇಳ್ತಾರೆ. ಭಾಗವತವನ್ನು ಪ್ರವಚನ ಮಾಡಿದ್ದು 12 ವಾಲ್ಯೂಮಲ್ಲಿದೆ, ಪ್ರವಚನ ಮಾಡ್ತಾ ಇದ್ರು. ಆಮೇಲೆ ಅವರು ಪತ್ರಗಳನ್ನು ಬರೀತಾ ಇದ್ರು, ತಮ್ಮ ಶಿಷ್ಯರಿಗೆ ಪತ್ರ
7,000 ಪತ್ರ ಇದೆಯಂತೆ ಅವರು ಬರೆದಿರೋದು. ಆಮೇಲೆ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝೀನ್ ಅದರದ್ದು 1,000,000 ಪ್ರತಿಗಳು ಇದು ಮಾರಾಟ ಆಗಿದೆ, ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝೀನ್. ಆಮೇಲೆ ಅವರು ಪ್ರಪಂಚ ಯಾತ್ರೆ 16 ಬಾರಿ 6 ಖಂಡಗಳನ್ನು ಯಾತ್ರೆ ಮಾಡಿ ಕೃಷ್ಣ ಪ್ರಜ್ಞೆಯನ್ನು ಹರಡಲಿಕ್ಕೆ ಅವರು ಮಾಡಿದ್ದಾರೆ. ಆಮೇಲೆ ಇಸ್ಕಾನ್ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಆಮೇಲೆ ಕೊನೆಗೆ ಅವರು ಇಲ್ಲಿ ವಿಜ್ಞಾನಿಗಳು, ಪ್ರೊಫೆಸರ್ಸು, ಪತ್ರಕರ್ತರು ಇವರ ಜೊತೆ ಸಂಭಾಷಣೆ ಮಾಡಿ ಮಾಡಿರ್ತಕ್ಕಂಥ ಸಂಭಾಷಣೆಗಳು 42 ವಾಲ್ಯೂಮ್ಗಳಲ್ಲಿ ಇದೆ. ಸೊ ಅಂತಹ ಒಂದು ಜಗತ್ತಿನೆಲ್ಲೆಡೆ ಅವರು ಏನು ಮಾಡಿದರು, ಸಾವಿರಾರು ಜನ ಕರತಾಳ ಹಿಡಿದು ಸಂಕೀರ್ತನೆ ಮಾಡುವಂತೆ ಅವರು ಮಾಡಿದರು. ಆಮೇಲೆ ಜಗತ್ತಿನ ಪ್ರಮುಖ ಬೀದಿಗಳಲ್ಲಿ ತುಂಬ ದೊಡ್ಡ ಆ ಒಂದು ಪಟ್ಟಣಗಳು ಜಗತ್ತಿನಾದ್ಯಂತ ಅಲ್ಲಿ ಜಗನ್ನಾಥನ ರಥವನ್ನು ಎಳೆದರು. ಸೊ ಈ ರೀತಿಯಾಗಿ ಅವರು ಆಮೇಲೆ ಅವರು ಮಾಡಿರ್ತಕ್ಕಂತಹ ಸಾಧನೆ ಅಂದರೆ ನಮಗೆ ಅದನ್ನು ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಭಕ್ತಿ ಈ ಒಂದು ಪ್ರಪಂಚದಾದ್ಯಂತ ಅವರು ಭಕ್ತಿಯ ಕ್ರಾಂತಿಯನ್ನ ಮಾಡಿದರು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಬದುಕಿನ ಮುಸ್ಸಂಜೆಯಲ್ಲಿ ಕೃಷ್ಣ ಭಕ್ತಿಯಿಂದ ಅವರು ಅಂದ್ರೆ ಎಲ್ಲ ಅವರು ಬದುಕಿನ ಮುಸ್ಸಂಜೆಯಲ್ಲಿ ಇದ್ರು 70 ವರ್ಷ. ಆ ಸಮಯದಲ್ಲಿ ಉಳಿದ 12 ವರ್ಷದಲ್ಲಿ ಅವ್ರು ಏನ್ ಮಾಡಿದ್ರು, ಪ್ರಪಂಚದಲ್ಲೆಲ್ಲ ಜನ ಎಲ್ಲರೂ ಈ ಮೆಟೀರಿಯಲಿಸ್ಟಿಕ್ ಅಂದ್ರೆ ಪ್ರಾಪಂಚಿಕತೆಯ ವ್ಯಸನದಲ್ಲಿ ತೊಳಗಿದವರಿಗೆ ಅಂಧಕಾರದಲ್ಲಿ ಇರ್ತಾರೆ, ಅಂಥವರಿಗೆ ಅವರು ಕೃಷ್ಣ ಪ್ರಜ್ಞೆಯ ಬೆಳಕನ್ನು ಕೊಟ್ಟರು. ಇದು ಅವ್ಯರ್ಥ ಕಾಲತ್ವಕ್ಕೆ ಉದಾಹರಣೆ. ಇಷ್ಟು ಸಾಧನೆಯನ್ನು ಒಬ್ಬ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯವಾ ಹರೇ ಕೃಷ್ಣ? ಇಲ್ಲ ಮಾತಾಜಿ. ಒಬ್ಬ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯವಾ ಹರೇ ಕೃಷ್ಣ? ಇಲ್ಲ ಮಾತಾಜಿ, ಒಬ್ಬ ವ್ಯಕ್ತಿ ಮಾಡಕ್ ಸಾಧ್ಯ ಇಲ್ಲ. ಅಂದರೆ ಅವರು ಜೀವನವನ್ನ ಬದುಕನ್ನ ಇದೆಲ್ಲೋ ಭಗವಂತನ ಸೇವೆಗಾಗಿ ಮಾಡಿರೋದು, ಆ ಗುರುವಿನ ಸೇವೆಗಾಗಿ ಮಾಡಿರೋದು, ಭಗವಂತನ ಸೇವೆಗಾಗಿ ಮಾಡಿರೋದು. ಅವರು ತಮ್ಮ ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡಿಲ್ಲ. ವ್ಯರ್ಥ ಮಾಡಿದ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಆಗ್ತಿತ್ತ ಹರೇ ಕೃಷ್ಣ? ಇದೆ. ಅವರ ಸಾಧನೆಗಳನ್ನ ನೀವು ಅವರ ಲೀಲಾಮೃತ ಅಂತ ಇದೆ, ಅದನ್ನ ಪುಸ್ತಕವನ್ನು ನೀವು ಓದಿ ಅವರ ಸಾಧನೆಗಳ ಬಗ್ಗೆ ನಾವು ತಿಳ್ಕೊಳ್ಬಹುದು ಯಾವ ತರ ಇದೆ. ಇಲ್ಲದೆ ನಮಗೆ ಊಹೆ ಮಾಡ್ಲಿಕ್ಕೂ ಆಗುವುದಿಲ್ಲ. ಅವರಲ್ಲಿ ಈ ಎಲ್ಲ 9 ಲಕ್ಷಣಗಳು ಇತ್ತು, ಎಲ್ಲ 9 ಲಕ್ಷಣಗಳು ತುಂಬಾ ಕಾತರತೆ. ಆಮೇಲೆ ಅವರು ಇಲ್ಲಿ ನೋಡಿ, ಅವರು ಯಾವಾಗಲೂ ನೋಡಿ ಕೃಷ್ಣ ಪ್ರಜ್ಞೆಗೆ ಅವ್ಯಕ್ತ ಕಾಲತ್ವದ ಬಗ್ಗೆ ನೋಡಿದ್ವಿ. ಅಂತರ್ಮುಖಿಯು ಸಹನಶೀಲನೂ ಆಗಿರ್ತಾನೆ. ಅವರು ಎಷ್ಟು ಸಹನಶೀಲರಾಗಿದ್ದರು ಅಂತ ನಮಗೆ ಆ ಲೀಲಾಮೃತವನ್ನು ಓದಿದಾಗ ಗೊತ್ತಾಗುತ್ತೆ. ಆಮೇಲೆ ಐಹಿಕ ಆಕರ್ಷಣೆಗಳಿಂದ ವಿರಕ್ತಿ. ಅವರು ಯಾವಾಗಲೂ ಕಾರ್ಯಕ್ಕೆ ತಮ್ಮ ಲೌಕಿಕ ಮಾನದಂಡವನ್ನ ಕೇಳ್ತಾ ಇರಲಿಲ್ಲ. ಯಾರಾದರೂ ಹೇಳಿದರೆ ಇದು ನನ್ನ ಗುರುಗಳಿಗೆ ಸಲ್ಲಬೇಕು, ಇದು ಎಲ್ಲ ಮಾಡಿರೋದು ಈ ತರ ಮಾಡಿದಾಗ ಅವರು ಹೇಳ್ತಾ ಇದೆಲ್ಲ ನನ್ನ ಗುರುಗಳಿಗೆ ಕೀರ್ತಿ ಸಲ್ಲಿಸಬೇಕು, ಯಾಕೆಂದ್ರೆ ಗುರುಗಳು ಹೇಳಿದ್ದಾರೆ ಅಂತ ನಾನು ಮಾಡಿರೋದು ಅಷ್ಟೇ ಅವ್ರು ಹೇಳ್ತಾರೆ. ಆಮೇಲೆ ಅವರಿಗೆ ಭಗವಂತ ತನಗೆ ಕರುಣೆ ತೋರಿಸ್ತಾನೆ, ಇದು ಅವರಿಗೆ ತುಂಬಾ ನಂಬಿಕೆ ಅಲ್ವಾ? ಆ ವಯಸ್ಸಿನಲ್ಲೂ ಕೂಡ ಅಷ್ಟೊಂದು ನಿಷ್ಠೆ ಅಲ್ಲ, ಅವರಿಂದ ಅವರ ಜೀವನ ನೋಡಿ ನಾವು ಕಲ್ತ್ಕೊಳ್ಬೇಕು. ಅವರಿಗೆ ಶ್ರದ್ಧಾಪೂರ್ವಕ ಭಗವಂತನ ಸೇವೆ ಮಾಡುವ ಕಾತುರ. ಅಂದರೆ ಆ ಅಮೆರಿಕ ದೇಶ, ಆ ಚಳಿ, ಆ ಒಂದು ಯಾರ ಪರಿಚಯ ಇಲ್ಲ, ಎಷ್ಟೋ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಹಿಪ್ಪಿ ಜನಗಳಿಗೆ ಅವ್ರ ಹತ್ರ ಯಾರು ನೋಡಿದ್ರೆ ಆ ಹಿಪ್ಪಿ ಜನಗಳ ಸಂಸ್ಕೃತಿ ಅವರನ್ನ ಹ್ಯಾಪಿ ಮಾಡಿದ್ರು. ಅವರು ಹೇಗೆ ಅವರಲ್ಲಿ ಭಗವಂತನ ಸೇವೆ ಮಾಡೋ ಕಾತುರ, ನಾನು ಇವರಿಗೆ ಹೇಗೆ ಕೃಷ್ಣ ಪ್ರಜ್ಞೆ ಕೊಡಲಿ, ಇವರನ್ನು ನಾನು ಹೇಗೆ ಭಕ್ತರನ್ನಾಗಿ ಮಾಡಲಿ, ಈ ಕಾತುರತೆ ಅವರಿಗೆ ಇತ್ತು. ಮತ್ತೆ ನೋಡಿ, ಪವಿತ್ರ ನಾಮ ಸಂಕೀರ್ತನೆ ತುಂಬಾ ರುಚಿ. ಅವರು 4 ತಾಸುಗಟ್ಟಲೆ ಅವರು ನ್ಯೂಯಾರ್ಕಿನ ಎಂತ ಸ್ಕ್ವೇರ್ ಹೇಳ್ತಾರೆ, ಅದಕ್ಕೆ ಟಾಮ್ಕಿನ್ ಸ್ಕ್ವೇರ್ ಅಂತೇನೋ ಹೇಳ್ತಾರೆ, ಅಲ್ಲಿ ಅವರು ಹಾಡನ್ನ ಅವರು ಶುದ್ಧ ಭಕ್ತರು, ಅವರಲ್ಲಿ ಬರ್ತಕ್ಕಂಥ ಹರೇ ಕೃಷ್ಣ ಮಂತ್ರ ಸಂಕೀರ್ತನೆ ಅದು ತುಂಬಾ 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 ಸಂತೋಷದಿಂದ, ಉನ್ಮಾದದಿಂದ, ಭಾವದಿಂದ ಹಾಡಿದ್ದು. ಅದರಿಂದ ಎಲ್ಲ ಕೂಡ ಅದರಲ್ಲಿ ಆಕರ್ಷಿತರಾದರು, ಹಿಪ್ಪಿಗಳು ಆಕರ್ಷಿತರಾದರು. ಅವರ ಜೀವನ ಸಂಪೂರ್ಣ ಬದಲಾವಣೆ ಮಾಡಿದರು. ಇವರು ಹೃದಯ ಪರಿವರ್ತನೆಯನ್ನು ಮಾಡಿದರು. ಅದು ಹೇಗೆ ಸಾಧ್ಯ? ಪವಿತ್ರ ರಾಮದಲ್ಲಿ ಅವರಿಗೆ ರುಚಿ, ಅವರಿಗೆ ಭಗವಂತನ ಗುಣಗಳನ್ನು ವರ್ಣಿಸುವ ಆಸಕ್ತಿ. ಎಷ್ಟು ಪ್ರವಚನಗಳನ್ನು ಕೊಟ್ಟಿದ್ದಾರೆ ಅವರು, ಅನೇಕ ಪ್ರವಚನಗಳು. ಅದರಲ್ಲಿ ಭಗವಂತನ ಭಾಗವತಮ್ಮು, ಭಗವದ್ಗೀತೆ ಮತ್ತು ಉಳಿದ
ಎಲ್ಲದನ್ನು ಸಾಹಿತ್ಯಗಳ ಬಗ್ಗೆ ಪ್ರವಚನ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದು ಆ ವರ್ಣಿಸುವ ಭಗವಂತನ ಗುಣಗಳನ್ನು ವರ್ಣಿಸುವ ಆಸಕ್ತಿ ಜನರಿಗೆ ಅಲ್ವಾ. ಹರೇ ಕೃಷ್ಣ, ಆಸಕ್ತಿ ಇದ್ರೆ ತಾನೇ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ. ಉತ್ಸಾಹ, ನಿಶ್ಚಯ, ಧೈರ್ಯ, ಆಸಕ್ತಿ, ನಂಬಿಕೆ, ಆ ಕೃಷ್ಣನ ಸೇವೆ ನಾನು ಮಾಡಬೇಕು. ಆಮೇಲೆ ಅವರು ಯಾವಾಗಲೂ ವೃಂದಾವನದಲ್ಲೇ ಇರ್ತಾ ಇದ್ದಿದ್ರು. ಮತ್ತೆ ಇಂತಹ ಶುದ್ಧ ಭಕ್ತರು ಎಲ್ಲಿ ಹೋಗ್ತಾರೋ ಅದೇ ವೃಂದಾವನ ಬಗ್ಗೆ ಮಾರ್ಪಡುತ್ತದೆ ಅಲ್ವಾ. ಅವರಿಗೆ ಹೋದಲ್ಲಿ ತೀರ್ಥಕ್ಷೇತ್ರ ತರ ಆಗುತ್ತೆ. ಯಾಕೆ ಕೇಳಿದ್ರೆ ಎಲ್ಲಿ ಹೋದರೂ ಅವರು ಕೃಷ್ಣ ಭಕ್ತಿಯನ್ನು ಹರಡ್ತಾರೆ, ಮತ್ತೆ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಅದೆಲ್ಲವೂ ವೃಂದಾವನವೇ. ಶುದ್ಧ ಭಕ್ತರು ಹೋದ ಸ್ಥಳವೆಲ್ಲ ವೃಂದಾವನದ ತರ ಆಗತ್ತೆ. ಸೊ ಆದ್ದರಿಂದ ನಾವು ತಿಳ್ಕೊಳ್ಬೇಕಾದ ವಿಚಾರ ಇದರಲ್ಲಿ ಬಹಳ ಇದೆ. ಶ್ರೀಲ ಪ್ರಭುಪಾದರಂತಹ ಗುರುಗಳು, ಅವರ ಆಚಾರ್ಯರು, ಸಂಪ್ರದಾಯದ ಆಚಾರ್ಯರು, ಅವರು ಏನು ಹೇಳಿದ್ದಾರೆ ಅದೇ ತರ ನಡ್ಕೋತಾರೆ. ಅಂದ್ರೆ ಯಾವ ಭಗವದ್ಗೀತೆಯಲ್ಲಿ ಯಾವ ತರ ಹೇಳಿದ್ದಾರೆ ನಮಗೆ ಅದೇ ತರ ಅವರು ಆಚರಣೆ. ಅಂದ್ರೆ ಆಚರತಿ ಇತಿ ಆಚಾರ್ಯ, ಅಂದರೆ ಅವರು ಸಾಕ್ಷಾತ್ಕಾರ ಮಾಡ್ಕೊಂಡು ಸಾಕ್ಷಾತ್ಕಾರ. ಈಗ ನಮ್ಗೇನು ಅನಿಸುತ್ತೆ, ಭಗವದ್ಗೀತೆ ಭಾಗವತದಲ್ಲಿ ನಾವು ಓದ್ತೇವೆ, ಆದರೆ ಓದಿದ್ರೆ ಅದನ್ನ ರೂಢಿ ಮಾಡ್ಕೊಳ್ಳಿಕ್ಕೆ ನಮಗೆ ಆಗ್ತದೆಯೋ ಇಲ್ವೋ ಈ ತರ ಭಾವನೆ ಬರುತ್ತೆ ಅಲ್ವಾ. ಹರೇ ಕೃಷ್ಣ. ಆದರೆ ಅವರು ಎಲ್ಲವನ್ನೂ ಕೂಡ ಅವ್ರು ಹೇಳಿದ್ದನ್ನ ಅವರು ಆ ಭಗವದ್ಗೀತೆ ಭಾಗವತದಲ್ಲಿ ಇದ್ದದ್ದನ್ನ ಅವರು ಮಾಡಿ ತೋರಿಸ್ತಾರೆ. ಆಚರತಿ ಇತಿ ಆಚಾರ್ಯ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಾವು ಸಮಯವನ್ನು ಇಲ್ಲಿ ಏನು ತಿಳ್ಕೊಳ್ಬೇಕು, ನಮ್ಮ ಸಮಯವನ್ನು ನಾವು ಭಗವಂತನ ಆ ಭಕ್ತಿಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು. ಒಂದು ಕ್ಷಣವನ್ನು ಕೂಡ ವ್ಯರ್ಥವಾಗಿ ನಾವು ಕಳಿಬಾರ್ದು. ಯಾಕೆಂದ್ರೆ ನಮಗೆ ಇರ್ತಕ್ಕಂಥ ಜೀವನದಲ್ಲಿ ಕಾಲ ಬಹಳ ಕಡಿಮೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ, ಬಹಳ ಕಡಿಮೆ. ಯಾಕೆಂತಂದ್ರೆ ಕಲಿಯುಗದಲ್ಲಿ ಬಹಳ ಕಡಿಮೆ ಅಲ್ವಾ ಕಾಲ. ಅದು ಅಲ್ಪಾಯುಷಿಗಳು ಕಲಿಯುಗದ ಜನರು. ಕೃತಯುಗದಲ್ಲಿ 1,00,000 ವರ್ಷ ಅಂತೆ. ಆಮೇಲೆ ತ್ರೇತಾಯುಗದಲ್ಲಿ 10,000 ವರ್ಷ, ದ್ವಾಪರ ಯುಗದಲ್ಲಿ 1,000 ವರ್ಷ, ಕಲಿಯುಗದಲ್ಲಿ 100 ವರ್ಷ. ಆ ಕೂಡ 100 ವರ್ಷ ಬದುಕೋರು ತುಂಬಾ ಕಡಿಮೆ. ಮತ್ತೆ ಇಲ್ಲಿ ಸುಧಾ ಕಳವಳದಿಂದ ಕೂಡಿರ್ತಾರೆ, ಚಿಂತಾಗ್ರಸ್ತರಾಗಿರುತ್ತಾರೆ, ಮತ್ತೆ ಯಾವಾಗಲೂ ಬದುಕಿನಲ್ಲಿ ಐಹಿಕದ ಕಡೆಗೆ ತಮ್ಮ ಲಕ್ಷ್ಯವನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಈ ಕಲಿಯುಗದಲ್ಲಿ ತುಂಬಾ ಇದು ಕಡಿಮೆ. ನಾವು ಸಮಯವನ್ನ ಹಾಳು ಮಾಡ್ಕೊಳ್ಬಾರ್ದು, ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನರಾಗಬೇಕು ಅಂತ ಇದರಿಂದ ನಾವು ತಿಳ್ಕೋಬೇಕಾಗಿದ್ದು ವಿಚಾರ. ಹರೇ ಕೃಷ್ಣ. ನಾವೇನ್ ತಿಳ್ಕೊಳ್ತೇವೆ, ಕೃಷ್ಣನಲ್ಲಿ ಭಾವಭಕ್ತಿಯನ್ನು ಬೆಳೆಸಿಕೊಂಡಿರುವ ಅಪ್ಪಟ ಭಕ್ತನು ತನ್ನ ಮಾತುಗಳನ್ನು ಸದಾ ಭಗವಂತನಿಗೆ ಪ್ರಾರ್ಥನೆ ಹರೇ ಸಲ್ಲಿಸುವ ಕೃಷ್ಣ. ಮಾತಾಜಿ ಇದು ಓದಿ ಆಗಿದೆ ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಇದು ಓದಿ ಆಗಿದೆ ಮಾತಾಜಿ, ನೀವು ಓದ್ತಾ ಇದ್ದೀರಾ? ಹೌದಾ? ಇದು ಓದಿ ಆಗಿದೆ ಮಾತಾಜಿ. ಆದ್ದರಿಂದ ಹರೇ ಕೃಷ್ಣ, ನಾನು ಹೇಳ್ತೇನೆ, ಓದ್ಬೇಕಾದ್ರೆ ನಾನು ಹೇಳ್ತೇನೆ. ಹರೇ ಕೃಷ್ಣ, ಇನ್ನು ಮುಗುದಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದ್ದ ವಿಚಾರ ಏನು ಅಂದ್ರೆ, ಇದರಿಂದ ನಾವು ತಿಳ್ಕೊಳ್ಬೇಕಾಗಿದ್ದು, ನಾವು ಕೃಷ್ಣ ಪ್ರಜ್ಞೆಗಾಗಿ ನಮ್ಮ ಸಮಯವನ್ನು ನಾವು ತೆಗೆದಿಡಬೇಕು. ನಾವು ಎಷ್ಟೋ ವಿಚಾರಗಳಿಗೆ ಆ ಜೀವನವನ್ನ ನಾವು ವ್ಯರ್ಥವಾಗಿ ಕಳೆದು ಬಿಡ್ತೇವೆ ಅಲ್ವಾ. ಅದು ವ್ಯರ್ಥ ಅಂತ ನಮಗೆ ಅನಿಸುವುದೇ ಇಲ್ಲ. ಅನಿಸ್ತದೆಯಾ ಹರೇ ಕೃಷ್ಣ? ಇಲ್ಲ ಮಾತಾಜಿ, ಅನಿಸುವುದೇ ಇಲ್ಲ. ಹರೇ ಕೃಷ್ಣ. ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಇವರ ಜೀವನ, ಅಂದರೆ ಶುದ್ಧ ಭಕ್ತರ ಜೀವನದಿಂದ ನಾವು ಕಲಿತಕ್ಕಂತಹ ಪಾಠಗಳು. ನಾವು ಈ ರೀತಿ ಅವ್ಯರ್ಥ ಕಾಲತ್ವವನ್ನ ಮಾಡಬಾರ್ದು, ಅಂದ್ರೆ ವ್ಯರ್ಥ ಕಾಲತ್ವವನ್ನ ಮಾಡಬಾರ್ದು. ನಾವು ನಮ್ಮ ಒಂದು ಜೀವನದಲ್ಲಿ ಬದುಕನ್ನ ನಾವು ಭಗವಂತನ ಸೇವೆಯಲ್ಲಿ ಆದಷ್ಟು ತೊಡಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಹರೇ ಕೃಷ್ಣ. ಇದನ್ನು ಓದಬಹುದು. ಹರೇ ಕೃಷ್ಣ ಮಾತಾಜಿ. ಶೋಭೆ ಬಂದಿರಗುವ ಸಂದರ್ಭಗಳಲ್ಲಿ ಹಲವಾರು ಇದ್ದ ಹೊತ್ತಿನಲ್ಲಿಯೂ ವ್ಯಕ್ತಿ ವಿಚಲಿತನಾಗದೆ ಉಳಿದಿದ್ದಾಗ ಅವನನ್ನು ಅಂತರ್ಮುಖಿ ಎಂದು, ಶಾಂತನೆಂದು ಕರೆಯುತ್ತಾರೆ. ಇಂತಹ ಸಹನಶೀಲೆ ಹಾಗೂ ತಾಳ್ಮೆಯನ್ನು ಪರೀಕ್ಷಿತ್ ಮಹಾರಾಜನ ದೃಷ್ಟಾಂತವು ಶ್ರೀಮದ್ ಭಾಗವತದ 1ನೇ ಸ್ಕಂದದ 19ನೇ ಅಧ್ಯಾಯದಲ್ಲಿ ಶ್ಲೋಕ 15 ಸಿಗುತ್ತದೆ. ಅವನ ಮರಣದ ಸಮಯದಲ್ಲಿ ಉಪಸ್ಥಿತರಿದ್ದ ಮುನಿವರಿಯರನ್ನುದ್ದೇಶಿಸಿ ಪರೀಕ್ಷಿತ್ ಮಹಾರಾಜನು, ಬ್ರಾಹ್ಮಣೋತ್ತರೆ, ನಾನು ನಿಮ್ಮಲ್ಲಿ ಶರಣಾಗತನಾದ ದಾಸನೆಂದು ನೀವು ಸದಾ ನನ್ನನ್ನು ಪರಿಗ್ರಹಿಸಬೇಕು. ಭಗವಾನ್ ಕೃಷ್ಣನ ಪಾದಕಮಲಗಳಿಗೆ ತನ್ನ ತನುಮನಗಳನ್ನು ಅರ್ಪಿಸಿ ನಾನು ಗಂಗಾ ತೀರಕ್ಕೆ ಬಂದಿದ್ದೇನೆ. ಆದ್ದರಿಂದ ದಯವಿಟ್ಟು ನನ್ನನ್ನು ಹರಿಸಿ ಗಂಗಾ ಮಾತೆಯೇ ನನ್ನಲ್ಲಿ ಪ್ರಸನ್ನಳಾಗಲಿ. ಬ್ರಾಹ್ಮಣ ಕುಮಾರನ ಶಾಪವು ನನಗೆ ತಟ್ಟಲಿ.
ಆ ಕುರಿತು ನನಗೆ ಚಿಂತೆ ಇಲ್ಲ. ನನ್ನ ಅಂತ್ಯಕಾಲದಲ್ಲಿ ನೀವೆಲ್ಲರೂ ಭಗವಾನ್ ಶ್ರೀ ವಿಷ್ಣುವಿನ ಪವಿತ್ರ ನಾಮವನ್ನು ಸಂಕೀರ್ತಿಸುತ್ತಿರಬೇಕೆಂಬುದೊಂದೇ ನನ್ನ ವಿನ್ನಪ. ಆ ಮೂಲಕ ನಾನು ಪ್ರಭುವಿನ ಲೋಕೋತ್ತರ ಗುಣಗಳನ್ನು ಅರಿಯುವುದಾಗಲಿ ಎಂದನು. ಹರೇ ಕೃಷ್ಣ ಮಾತಾ. ಓದ್ಲ ಮಾತಾಜಿ ಇದು? ಇದು ಓದಿ. ಪರೀಕ್ಷಿತ್ ಮಹಾರಾಜನ ಈ ಭವ್ಯ ನಡವಳಿಕೆ ಕೊನೆಯಿಸಿರುವ ತನಕ ಅವನ ಸ್ಥಿರಚಿತ್ತನಾಗಿದ್ದುದು ಇವೆಲ್ಲವನ್ನು ಅವನ ಗಂಭೀರ ಪ್ರವೃತ್ತಿಗೆ ಉದಾಹರಣೆಗಳಾಗಿವೆ. ಕೃಷ್ಣನಲ್ಲಿ ಭಾವಭಕ್ತಿಯನ್ನು ಬೆಳೆಸಿಕೊಂಡಿರುವ ಭಕ್ತನ ಲಕ್ಷಣಗಳು ಸಹನಶೀಲಿಯು ಒಂದು. ಹರೇ ಕೃಷ್ಣ ಮಾತಾ. ಹರೇ ಧನ್ಯವಾದ. ಕೃಷ್ಣ. ಹರೇ ಕೃಷ್ಣ. ಪರೀಕ್ಷಿತ್ ಮಹಾರಾಜ್ ಯಾರು? ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತುಂಟಾ? ಹರೇ ಕೃಷ್ಣ. ಪಾಂಡುರಾಜನ ಮೊಮ್ಮಗ ಮಾತಾಜಿ, ಅರ್ಜುನನ ಮೊಮ್ಮಗ. ಅರ್ಜುನನ ಅವನ ಅರ್ಜುನನ ಮೊಮ್ಮಗ. ಹಾಗಾಗಿ ಅವನು ಅಭಿಮನ್ಯುವಿನ ಮಗನಾಗಿದ್ದ. ಉತ್ತರೆ ಮತ್ತು ಅಭಿಮನ್ಯುವಿನ ಮಗನಾಗಿದ್ದ. ಮತ್ತು ಅವನಿಗೆ ಯುಧಿಷ್ಠಿರ ಮಹಾರಾಜ ಅವರು ಎಲ್ಲ ರಾಜ್ಯಭಾರ ಆಡಳಿತವನ್ನ ಅವನಿಗೆ ವಹಿಸಿಕೊಟ್ಟಿದ್ರು. ಅವನು ಕೂಡ ದೊಡ್ಡ ರಾಜನಾಗಿದ್ದ, ಮಹಾರಾಜ ಅವನು. ಎಲ್ಲ ಇಡೀ ಭರತಖಂಡ ಆಗಿನ ಕಾಲದಲ್ಲಿ ದೊಡ್ಡ ಇಡೀ ಪ್ರಪಂಚವನ್ನೇ ಆಳ್ತಾ ಇದ್ದ ಅವನು. ಅಂತಹ ಪರೀಕ್ಷಿತ್ ಮಹಾರಾಜ ಅವನು ರಾಜರ್ಷಿ, ರಾಜನಾಗಿದ್ರು ಕೂಡ ಅವನು ಭಗವದ್ಭಕ್ತನಾಗಿದ್ದ. ಅವನು ಗರ್ಭದಲ್ಲಿದ್ದಾಗಲೇ ಅವನಿಗೆ ಅವನು ಅಶ್ವತ್ಥಾಮನ ಆ ಒಂದು ಇದರಿಂದ ಅಶ್ವತ್ಥಾಮನ ಬ್ರಹ್ಮಾಸ್ತ್ರ ಪ್ರಯೋಗದಿಂದ ಅವನನ್ನ ಭಗವಂತ ರಕ್ಷಿಸಿದ್ದ. ಅವನು ಭಗವಂತನನ್ನ ಭ್ರೂಣದಲ್ಲಿದ್ದಾಗಲೇ ಕಂಡಿದ್ದಾನೆ. ಅದನ್ನ ಅವನು ವಿಷ್ಣುರಾತ ಅಂತ ಕರೀತಾರೆ. ಭಗವಂತ ಅವನನ್ನು ರಕ್ಷಿಸಿದ್ದಾನೆ. ಆಮೇಲೆ ಚಿಕ್ಕಂದಿನಿಂದಲೇ ಒಳ್ಳೆಯ ವಾತಾವರಣ, ಮನೆಯಲ್ಲಿ ಶುದ್ಧ ಭಕ್ತರ ಪಾಂಡವರ ಮನೆಯಲ್ಲಿ, ಪಾಂಡು ಕುಟುಂಬದಲ್ಲಿ ಅವನು ಬೆಳೆದಿದ್ದಾನೆ. ಅಂತಹ ಅವನು ಶುದ್ಧ ಭಕ್ತ, ಅವನು ರಾಜರ್ಷಿ. ಅವನು ಅಂಥ ಭಕ್ತನಾದವನು ಒಮ್ಮೆ ಅವನು ಇದಕ್ಕೆ ಹೋಗಿರ್ತಾನೆ. ಏನಂತಂದ್ರೆ ಅಲ್ಲಿ ತನ್ನ ಒಂದು ಬೇಟೆಗಾಗಿ ಅರಣ್ಯಕ್ಕೆ ಹೋಗಿರ್ತಾನೆ. ಅಲ್ಲಿ ಒಂದು ಅವನಿಗೆ ಅವನು ಎಲ್ಲವನ್ನೂ ಕೂಡ ಈ ಪ್ರೇಮ ಹಂತದಲ್ಲಿದ್ದ, ಭಾವಭಕ್ತಿ ಹಂತದಲ್ಲಿದ್ದವನು. ಆದರೆ ಹೇಗೆ ಕೇಳಿದ್ರೆ ಅವನ್ನ ನೋಡಿ ಕ್ಷಾಂತಿ ಹೇಳೋದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಅಂದರೆ ಕ್ಷಾಂತಿ ಅಂದರೆ ಸಹನೆ. ಅವನಿಗೆ ಈ ಎಲ್ಲವನ್ನೂ ಸಹಿಸಿಕೊಂಡಿದ್ದವನು. ಆದರೆ ಅವನಿಗೆ ಅಲ್ಲಿ ನೀರಡಿಕೆ ಮತ್ತೆ ಬಾಯಾರಿಕೆ ಬಳಲಿಕೆ ಉಂಟಾಯಿತು ಅವನು ಬೇಟೆ ಮಾಡಿದಾಗ. ಅದು ಎಲ್ಲ ಆಗಿರೋದು ಆ ಭಗವಂತನ ಒಂದು ಇಚ್ಛೆಯಿಂದ, ಭಗವದ್ ಇಚ್ಛೆಯಿಂದ ಈ ಥರ ಆಗಿದೆ. ಇಲ್ಲದಿದ್ದರೆ ಅವನು ತಾಯಿ ಗರ್ಭದಲ್ಲಿದ್ದಾಗಲೇ ಅವನು ಬ್ರಹ್ಮಾಸ್ತ್ರದ ಶಕೆ, ಬ್ರಹ್ಮಾಸ್ತ್ರದಲ್ಲಿ ಬರ್ತಕ್ಕಂಥ ಉಷ್ಣತೆ ತೀವ್ರವಾದದ್ದು, ಅದನ್ನು ಸಹಿಸ್ಕೊಂಡಿದ್ದಾನೆ. ಈಗ ಅವನಿಗೆ ನೀರಡಿಕೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ವಾ? ಆಗುತ್ತೆ. ಆದರೆ ಅದು ಭಗವಂತನ ಇಚ್ಛೆಯಿಂದ ಆ ರೀತಿ ಅವನಲ್ಲಿ ಪ್ರಕಟ ಆಯಿತು. ಅವನು ಏನು ಮಾಡ್ದ? ಗುಡಿಸಲಿಗೆ ಹೋದ. ಅಂದರೆ ಗುಡಿಸಲು ಅಂದರೆ ಆಶ್ರಮ, ಶಮೀಕ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಶಮೀಕ ಋಷಿಗಳು ಸಮಾಧಿ ಸ್ಥಿತಿಯಲ್ಲಿದ್ದರು. ಅವರಿಗೆ ಏನನ್ನಿಸ್ತು? ರಾಜನಿಗೆ ನನಗೆ ಬಾಯಾರಿಕೆ ಆಗಿದೆ, ನಾನು ರಾಜ ಇಲ್ಲಿ ಹೋಗಿದ್ದೇನೆ. ಆದರೆ ಇವರು ಏನು ಗಮನನೇ ಕೊಡೋದಿಲ್ಲ. ಆದರೆ ಶಮೀಕ ಋಷಿ ತಪ್ಪೇನು ಇರಲಿಲ್ಲ, ಅವರು ಸಮಾಧಿಯಲ್ಲಿದ್ದರು, ಭಗವಂತನ ಸಮಾಧಿ. ರಾಜನದ್ದು ಕೂಡ ತಪ್ಪಿರೋದಿಲ್ಲ. ಆದರೆ ಏನು, ರಾಜ ಅವನಿಗೆ ಭಗವಂತ ಈ ರೀತಿಯಾದ ಒಂದು ಸ್ಥಿತಿಗೆ ಭಗವಂತನ ಇಚ್ಛೆಯಿಂದ ಆ ಥರ ಮಾಡಿದ. ಅವನು ಏನು ಮಾಡ್ದ? ಅದು ಅವನ ಮೇಲೆ ಅಲ್ಲಿ ಇದ್ದ ಒಂದು ಸತ್ತ ಹಾವನ್ನು ಕೊರಳಿಗೆ ಹಾಕಿದ. ಅದಾದದ್ದು ನೋಡಿ ಆಮೇಲೆ ಅವನ ಮಗನಿಗೆ, ಅದು ಶೃಂಗಿ, ಆ ಮಗನಿಗೆ ಹೇಳಿದ್ರು, ಬಂದು ನೋಡ್ತಾನೆ. ಅವನಿಗೆ ತಂದೆ ಕೊರಳು ಯಾರು ಹಾಕಿದ್ದವರು ಅಂತ ಆಮೇಲೆ ಗೊತ್ತಾಯಿತು. ಆಮೇಲೆ ಅವನಿಗೆ ಶಾಪ ಕೊಟ್ಟುಬಿಟ್ಟ. ಏನು ಶಾಪ ಕೊಟ್ಟ? ನಿಂಗೆ ಹಾವು ಕಚ್ಚಿ ಸಾಯ್ತಯ್ಯ 1 ವಾರದೊಳಗೆ ಅಂತ ಶಾಪ ಕೊಟ್ಟ. ಬಾಲಕನಾಗಿದ್ದ, ಆದರೂ ಕೂಡ ಬ್ರಾಹ್ಮಣರ ಶಾಪ ಆಗಿನ ಕಾಲದಲ್ಲಿ ತಟ್ತಿತ್ತು. ಈಗ ನೋಡಿ, ನಮಗೆ ಯಾರಾದರೂ ಹೇಳ್ತಾರೆ, ಡಾಕ್ಟ್ರು, ವೈದ್ಯರು ಅಂತ ಇಟ್ಕೊಳ್ಳಿ, ನೀವು ಇನ್ನು 1 ತಿಂಗಳಲ್ಲಿ ನಿಮಗೆ ಇದು ಕ್ಯಾನ್ಸರ್ ಆಗಿದೆ, 4th ಸ್ಟೇಜ್, ಕೊನೆಯ ಹಂತ, ಬದುಕಬಹುದು ನೀವು, ಅಥವಾ ಇನ್ನೊಂದು 20 ದಿವಸ ಬದುಕಬಹುದು. ಆಗ ನಮ್ಮ ಸ್ಥಿತಿ, ನಮ್ಮ ಒಂದು ಇದು ಹೇಗಿರುತ್ತೆ? ಹರೇ ಕೃಷ್ಣ. ನಮ್ಮ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ? ನಾವು ಹೇಗೆ ಅದನ್ನ ಎದುರಿಸ್ತೇವೆ ಆ ಪರಿಸ್ಥಿತಿಯನ್ನ? ಹರೇ ಕೃಷ್ಣ. ಚಿಂತಾಕ್ರಾಂತರಾಗ್ತಾರೆ ಮಾತಾಜಿ. ಮತ್ತೇನ್ ಮಾಡ್ತಾರೆ ಅವರು ಚಿಂತಾಕ್ರಾಂತರಾಗಿ? ಚಿಂತಾಕ್ರಾಂತರಾಗಿ ಹೇಗೆ ಅದನ್ನು ಪ್ರತಿಕ್ರಿಯೆ ಹೇಗೆ ಮಾಡ್ತಾರೆ? ಹರೇ ಕೃಷ್ಣ. ಪ್ರತಿಕ್ರಿಯೆ ಹೇಗೆ ಮಾಡ್ತಾರೆ?
ಹರೇ ಕೃಷ್ಣ. ಮಾಡ್ತಾರೆ ಮಾತಾಜಿ. ಏನ್ ಮಾಡ್ತಾರೆ? ಹರೇ ಕೃಷ್ಣ. ಕೇಳ್ತಾ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಜೀವ ಬೇಡ ಅಂತ ಸಾಯ್ಲಿಕ್ಕೂ ಹೋಗ್ಬೋದು, ಅವರು ಹೇಳಲಿಕ್ಕಾಗಲ್ಲ. ಮತ್ತೇನ್ ಮಾಡ್ತಾರೆ? ಹೇಗೆ ತಮ್ಮ ಇದನ್ನೆಲ್ಲ ಜೀವನದಲ್ಲಿ ತಾವು ಮಾಡಿದ್ದೆಲ್ಲ ಏನೇನ್ ಮಾಡ್ತಾರೆ ಅವರು? ಹಂಚ್ತಾರೆ, ಮಕ್ಕಳಿಗೆಲ್ಲ ಹಂಚ್ತಾರೆ ಮಾಡಿ. ಹಾ, ಮಕ್ಕಳಿಗೆಲ್ಲ ಹಂಚೋ ವ್ಯವಸ್ಥೆ ಮಾಡ್ತಾರೆ ಹಂಚುವ ಮಾತಾಜಿ. ವ್ಯವಸ್ಥೆ ಮಾಡ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಶೃಂಗಿ ಆ ಶಾಪ ಹೇಳಿದ ಕೂಡಲೇ ಅವನು ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತಂದ್ರೆ, ಆ ಶೃಂಗಿ ಅವನಿಗೆ ಹೇಳ್ತಾನೆ. ಆದರೆ ಆ ಈ ವಿಚಾರ ಅವರಿಗೆ ಗೊತ್ತಾಗತ್ತೆ. ರಾಜ ಮನೆಗೆ ಹೋಗ್ತಾನೆ. ಆದರೆ ಇದೆಲ್ಲ ಆನಂತರ ನಡೆದಿರೋದು. ಶೃಂಗಿ ಬಂದು ಶಾಪ ಹಾಕಿರೋದು ಇದೆಲ್ಲ ಆ ಥರ ಬಂದಿರೋದು, ಆನಂತರ ಬಂದಿರೋದು. ಆಮೇಲೆ ಅವನೇನು ಹೇಳ್ತಾನೆ, ಈಗ ಮಹಾರಾಜ ಹೋಗ್ತಾನೆ, ಅವನು ವಿಚಾರ ಮಾಡ್ತಾನೆ, ಅಯ್ಯೋ ನಾನು ಹೀಗೆ ಯಾಕೆ ಮಾಡಿಬಿಟ್ಟೆ, ನಾನು ಬ್ರಾಹ್ಮಣನಿಗೆ ಒಂದು ರೀತಿ ಬ್ರಾಹ್ಮಣನಿಗೆ ನಾನು ಅಪರಾಧ ಮಾಡಿಬಿಟ್ಟೆ, ಬ್ರಾಹ್ಮಣನಿಗೆ ನಾನು ಗೌರವ ಸೂಚಿಸ ಬದಲಿ ಬ್ರಾಹ್ಮಣನಿಗೆ ಅಪರಾಧ ಮಾಡಿಬಿಟ್ಟೆ. ಈಗ ಅದಕ್ಕಾಗಿ ಅವನು ಹೇಳ್ತಾನೆ. ಆಮೇಲೆ ತಕ್ಷಣ ಅವನು ಏನ್ ಮಾಡ್ತಾನೆ, ತನ್ನ ಮಗ ಜನಿಮೇಜಯನಿಗೆ ಅವನು ಇದನ್ನು ಕೊಡ್ತಾನೆ, ತನ್ನ ಒಂದು ಸಾಮ್ರಾಜ್ಯವನ್ನ ಕೊಟ್ಟುಬಿಡ್ತಾನೆ. ಸಾವಿನ ಸಿದ್ಧತೆ ಮಾಡ್ಕೊಳ್ತಾನೆ. ನೋಡಿ, ಇಲ್ಲಿ ಸಾವಿನ ಸಿದ್ಧತೆ ಹೇಗೆ ಆಗ್ತಾನೆ ಅಂದ್ರೆ, ಆ ಸಾವಿನ ಒಂದು ಸಮಾಚಾರ ಅವನಿಗೆ ಬಂದಾಗ, ಈ ಆ ಶಮೀಕ ಋಷಿಯ ಮಗ, ಅವನ ಶಾಪ ಬಂತು, ನಾನು ಒಂದು ಪಕ್ಷಿ ಸರ್ಪದಿಂದ, ಅದು ತಕ್ಷಕ ಪಕ್ಷಿ ಸರ್ಪ ಅಂತದು, ಅದರಿಂದ ನನಗೆ ಸಾವು ಬರ್ತದೆ. ಇದು ಆದ ಕೂಡಲೇ ಪರೀಕ್ಷಿತ್ ಮಹಾರಾಜ ಅದನ್ನ ಶುಭ ಸಮಾಚಾರ ಅಂತ ನೋಡ್ತಾರಂತೆ. ಯಾರಾದ್ರೂ ಸಾವಿನ ವಾರ್ತೆಯನ್ನು ಶುಭ ಸಮಾಚಾರ ಅಂತ ಸ್ವೀಕರಿಸ್ತಾರ? ಇಲ್ಲ ಮಾತಾಜಿ. ನೋಡಿ, ಅವನಲ್ಲಿ ಎಷ್ಟು ಕ್ಷಾಂತಿ ಅಂದ್ರೆ, ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಕ್ಷಾಂತಿ ಅಂತಂದ್ರೆ ತಾಳ್ಮೆ, ಸಹನೆ. ಹೇಗಿತ್ತು ಕೇಳಿದ್ರೆ, ಅವನು ಶುಭ ಸಮಾಚಾರ ಅಂತ ತಿಳ್ಕೊಳ್ತಾನಂತೆ. ಆಮೇಲೆ ಅವನು ಲೌಕಿಕ ವಿಷಯದಲ್ಲಿ ತಕ್ಷಣ ಉದಾಸೀನನಾಗಿರ್ತಾನಂತೆ. ಯಾವಾಗಲೂ ಅವನು ಶುದ್ಧ ಭಕ್ತ ಲೌಕಿಕದಲ್ಲಿ ಅಟ್ಯಾಚ್ ಇಟ್ಕೊಳ್ದಿಲ್ಲ. ಆದರೆ ಯಾವಾಗ ಮರಣ ವಾರ್ತೆ ಬಂತು ತನಗೆ 7 ದಿವಸದಲ್ಲಿ, ತಕ್ಷಣ ಅವನು ಲೌಕಿಕದಲ್ಲಿ ವಿರಕ್ತಿಯನ್ನು ಹೊಂದಿದ. ಆಮೇಲೆ ಅವನು ಏನ್ ಮಾಡ್ದ ಅಂದ್ರೆ, ಮಗನಿಗೆ ಆ ಜವಾಬ್ದಾರಿ ಕೊಟ್ಟು ಅವನು ರಾಜತ್ಯಾಗ ಮಾಡ್ತಾನೆ. ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜವಾಬ್ದಾರಿ ಕೊಟ್ಟು ಬಿಡ್ತಾನೆ ಮಗನಿಗೆ. ಆಮೇಲೆ ತಾನು ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಸಾವಿಗೆ ಭಗವಂತನ ಬಳಿ ನಾನು ಕೇಂದ್ರೀಕರಿಸಬೇಕು, ನನಗೆ ಕೆಲವೇ ಸಮಯ ಉಳಿದಿದೆ. ತಕ್ಷಣ ಅವನು ಏನ್ ಮಾಡ್ತಾನೆ, ಗಂಗಾ ನದಿ ತಟಕ್ಕೆ ಬರ್ತಾನೆ. ಗಂಗಾ ನದಿ ತಟದಲ್ಲಿ ಕುಳಿತುಕೊಳ್ತಾನೆ. ಅಲ್ಲಿ ಅವನು ಗಂಗಾ ನದಿ ತಟದಲ್ಲಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಆ ಒಂದು ನಿರಶನ ವ್ರತವನ್ನು ಮಾಡ್ತಾನೆ. ಅಂದ್ರೆ ನಿರಶನ ವ್ರತ ಅಂದ್ರೆ ಅನ್ನಪಾನಾದಿಗಳನ್ನ ಅವನು ಬಿಡ್ತಾನೆ. ಅನ್ನಪಾನಾದಿಗಳನ್ನ ಬಿಟ್ಟು ಗಂಗಾ ನದಿ ತೀರದಲ್ಲಿ ಮಾಡ್ತಾನೆ. ಗಂಗಾ ನದಿ ತೀರ ಅಂದ್ರೆ, ಅಲ್ಲಿ ಗಂಗಾ ನದಿ ಅಂದ್ರೆ ಭಗವಂತನ ಪಾದದಿಂದ ಬಂದಿರ್ತಕ್ಕಂಥದ್ದು. ಗಂಗಾ ನದಿ ಅಷ್ಟು ಪವಿತ್ರವಾದ ನದಿ. ಸೊ ಅಲ್ಲಿ ಬಂದು ಅವನು ಏನ್ ಮಾಡ್ತಾನೆ ಅಂದ್ರೆ, ಆಮರಣ ಅಂತ ನಿರಶನ ವ್ರತವನ್ನ ಮಾಡ್ತಾನೆ. ಆಮರಣ ಅಂತ ನಿರಶನ ವ್ರತ ಮಾಡಿ ಭಗವಂತನಲ್ಲಿ ಪಾದದಲ್ಲಿ ತನ್ನ ಮನಸ್ಸನ್ನು ಭಗವಂತನ ಪಾದದಲ್ಲಿ ಇಡ್ತಾರೆ. ಈಗ ಅಲ್ಲಿ ಏನಾಯ್ತು ಅಂತಂದ್ರೆ, ಆ ಸಮಯದಲ್ಲಿ ರಾಜ ಹೀಗೆ ಅಂದ್ರೆ, ಅವನಿಗೆ ಈ ತರ ರಾಜನಿಗೆ ಮರಣ ವಾರ್ತೆ ಇದೆ. ರಾಜ ಎಲ್ಲ ಇದನ್ನ ರಾಜ್ಯಭಾರ ಎಲ್ಲ ಬಿಟ್ಟು ಅವನೀಗ ಉಪವಾಸ ವ್ರತ ಮಾಡ್ತಾ ಇದ್ದಾನೆ, ಪ್ರಾಯೋಪಾಸನ ಮಾಡ್ತಾ ಇದ್ದಾನೆ ಅಂತ ಅಲ್ಲಿ ಬ್ರಹ್ಮಾಂಡದಿಂದ ಅನೇಕ ಋಷಿಗಳು ಬಂದ್ರಂತೆ. ಅತ್ರಿ, ಚವನ ಋಷಿ, ಆಮೇಲೆ ಭೃಗು, ವಸಿಷ್ಠ, ಪರಾಶರ, ವಿಶ್ವಾಮಿತ್ರ, ಪರಶುರಾಮ, ಆಮೇಲೆ ಎಷ್ಟೋ ಇತರ ಗೌತಮ, ಭಾರದ್ವಾಜ, ಎಷ್ಟೋ ಋಷಿಗಳು, ಎಲ್ಲ ಋಷಿಗಳು ಬಂದರಂತೆ. ಬ್ರಹ್ಮಾಂಡದ ನಾನಾ ಭಾಗಗಳಿಂದ ಬಂದರು ಅವರು. ಇದನ್ನ ನೋಡ್ಬೇಕು. ಅವನು ಶುದ್ಧ ಭಕ್ತ, ಯಾರು? ಈ ಪರೀಕ್ಷಿತ್ ಮಹಾರಾಜ. ಆಗ ಅವನು ಏನ್ ಮಾಡ್ತಾನೆ, ರಾಜ ಏನ್ ಮಾಡ್ತಾನೆ ನೋಡಿ, ಅವನು ಆ ಒಂದು ಇಲ್ಲಿ ಕ್ಷಾಂತಿ ಅಂತಂದ್ರೆ ಇದು ಲಕ್ಷಣ, ಯಾರು? ಶುದ್ಧ ಭಕ್ತರ ಲಕ್ಷಣ. ಅಂದ್ರೆ ಸಾವಿನ ಬಗ್ಗೆ ಒಂದು ಚೂರು ಕೂಡ ಅವನು ಕ್ಷೋಭೆಗೊಳ್ಳಲಿಲ್ಲ. ಸಾವಿನ ವಾರ್ತೆ ಅಂತಂದ್ರೆ ಅದು ಕ್ಷೋಭೆ ತರ್ತಕ್ಕಂಥ ಸ್ಥಿತಿ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಕ್ಷೋಭೆ, ಕಳಂಕ ಅಂದ್ರೆ ಕಳವಳ ತರ್ತಕ್ಕಂಥ ಪರಿಸ್ಥಿತಿ. ಅದರಲ್ಲಿ ಅವನು ಸ್ವಲ್ಪ ಕೂಡ ಅವನು ಕ್ಷೋಭೆಗೆ ಒಳಗಾಗಲಿಲ್ಲ. ಅವನು ಏನ್ ಮಾಡ್ತಾರಂದ್ರೆ, ಎಲ್ಲ ಆ ಋಷಿವರ್ಯರುಗಳು ಬಂದಿರ್ತಾರೆ. ಆಮೇಲೆ ಋಷಿ ವಂಶದವರೆಲ್ಲ ಬಂದಿರ್ತಾರೆ. ಅವರನ್ನ ಪರೀಕ್ಷಿತ್ ಮಹಾರಾಜನನ್ನ ಅಂತ್ಯ ಸಮಯದಲ್ಲಿ ಇರ್ಲಿಕ್ಕಾಗಿ ಬಂದಿರ್ತಾರೆ.
ಅವರನ್ನ ಅವನು ಸ್ವಾಗತ ಮಾಡ್ತಾನೆ. ಮತ್ತೆ ಅವನು ತಲೆಬಾಗಿ ಅವರಿಗೆ ನಮಸ್ಕಾರ ಮಾಡ್ತಾನೆ, ತಲೆಬಾಗಿ ನಮಸ್ಕಾರ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ನೀವು ತುಂಬಾ ಅಂದ್ರೆ ಮಹಾತ್ಮರುಗಳು ಬಂದಿದ್ದೀರಿ. ಆಮೇಲೆ ನಾನು ರಾಜರುಗಳು ಅಂದ್ರೆ ನಾವು ತುಂಬಾ ದೂರ, ರಾಜರುಗಳು ಅಂದ್ರೆ ಭೋಗಭಾಗ್ಯದಲ್ಲಿ ತೊಡಗಿದವರು. ಆದ್ರೆ ನೀವು ಅದನ್ನ ರಾಜನ ಹತ್ರ ನೀವು ಅಂದ್ರೆ ಈ ರೀತಿ ಅದನ್ನೆಲ್ಲ ಲೆಕ್ಕಿಸದೆ ನೀವು ನನ್ನ ಹತ್ರ ಬಂದು, ನಾನು ಈಗ ಅಂತಿಮ ಸಮಯದಲ್ಲಿದ್ದೇನೆ, ಹಾಗಾಗಿ ನನಗೆ ಬ್ರಾಹ್ಮಣ ರೂಪದಲ್ಲಿ ಭಗವಂತ ನನಗೆ ಏನ್ ಮಾಡ್ತಾನೆ, ನನಗೆ ಭಗವಂತ ಅಂದ್ರೆ ಐಹಿಕ ಮತ್ತು ಆಧ್ಯಾತ್ಮಿಕ ಎರಡನ್ನೂ ಕೂಡ ನಿಯಂತ್ರಿಸುವನ ಆ ಭಗವಂತ ಅವನು ನನ್ನ ಮೇಲೆ ಕರುಣೆ ತೋರಿಸಿದ್ದಾನೆ. ನೋಡಿ, ಭಗವಂತ ಕರುಣೆ ತೋರಿಸ್ತಾನೆ ಅಂತ ಭಾವಿಸ್ತಾನೆ. ಶಾಪ ಶೃಂಗಿ ಶಾಪ ಕೊಟ್ಟಿರುವುದು, ನನಗೆ ಸಾವು ಬರುವುದು ಭಗವಂತನ ಕರುಣೆ ಅಂತ ಹೇಳ್ತಾನೆ. ನನಗೆ ಭಗವಂತ ಕರುಣೆ ತೋರಿಸಿದ್ದಾನೆ, ನಾನು ಸಂಸಾರ ಜೀವನಕ್ಕೆ ನಾನು ಅಂಟುಬಿಟ್ಟಿದ್ದೇನೆ, ಅದರಿಂದ ನನ್ನನ್ನು ರಕ್ಷಿಸಲಿಕ್ಕೆ ಭಗವಂತ ನನಗೆ ಏನ್ ಮಾಡಿದ್ದಾನೆ, ಈ ರೀತಿಯಾದ ಒಂದು 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 ಸಮಯ, ಒಂದು ಏನು ಹೇಳ್ತಾರೆ ಸಂದರ್ಭವನ್ನು ನನಗೆ ಕೊಟ್ಟಿದ್ದಾನೆ. ಆಮೇಲೆ ಬ್ರಾಹ್ಮಣರಿಗೆಲ್ಲ ಕೈ ಮುಗಿತಾನೆ. ಅವನು ಹೇಳ್ತಾನೆ, ಇದೇ ಶ್ಲೋಕವನ್ನು ಇಲ್ಲಿ ಹೇಳಿದ್ದಾರೆ, ತಮ್ಮೋಪಯಾತಂ ಪ್ರತಿಯಂತು ವಿಪ್ರ ಗಂಗಾ ಚ ದೇವಿ ಧೃತ ಚಿತ್ತಮೀಶೆ ದ್ವಿಜೋಪಸೃಷ್ಟ ಕುಹಕಸ್ತಕ್ಷಕೋ ವಾ ದಶತ್ವಲಂ ಗಾಯತ ವಿಷ್ಣುಗಾತಾಹ. ನೋಡಿ, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ತಾನೆ, ಉದ್ದಂಡ ನಮಸ್ಕಾರ ಮಾಡ್ತಾನೆ. ಹೇಳ್ತಾನೆ, ಭಗವಂತನ ಪ್ರತಿನಿಧಿ ಈ ತಾಯಿ ಗಂಗೆ, ಭಗವಂತನ ಪ್ರತಿನಿಧಿ ಗಂಗೆ, ಅದು ನನ್ನನ್ನು ಸ್ವೀಕರಿಸಲಿ, ನಾನು ಭಗವಂತನಿಗೆ ಅರ್ಪಣೆ ಮಾಡಿದ್ದೇನೆ. ನಾನು ಈಗಾಗಲೇ ನನ್ನ ಒಂದು ಪಾದವನ್ನ, ನನ್ನ ಒಂದು ಈ ಒಂದು ಪ್ರತಿಯೊಂದು ಅಂಶ ನನ್ನದು ಅಂತ ಇರ್ತಕ್ಕಂಥದ್ದನ್ನೆಲ್ಲ ನಾನು ಭಗವಂತನ ಪಾದಕ್ಕೆ ನಾನು ಆಶ್ರಯಿಸಿದ್ದೇನೆ. ನನಗೆ ಈ ಮಾಯಾ ಈ ಒಂದು ಆ ಪಕ್ಷಿ ಸರ್ಪ ಅದು ಕಚ್ಚಲಿ, ನನಗೆ ಏನೂ ತೊಂದರೆ ಇಲ್ಲ. ಯಾರಾದ್ರೂ ಹೇಳ್ತಾರ ಶಾಪವನ್ನು ನನ್ಗೆ ಕಚ್ಚಲಿ ಅಂತ ಶಾಪ ತಟ್ಲಿ ಅಂತ ಯಾರಾದ್ರೂ ಹೇಳ್ತಾರ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಶಾಪ ವಿಮೋಚನೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಅಲ್ವಾ, ನಂಗೆ ಶಾಪ ವಿಮೋಚನೆ ಮಾಡ್ಕೊಡು ಅಂದ್ರೆ. ಅವನಿಗೆ ಶುದ್ಧ ಭಕ್ತನಾಗಿದ್ದ, ಮತ್ತೆ ಅವನು ರಾಜನಾಗಿದ್ದ, ಅವನು ಒಂದು ಚೂರು ಶಾಪ ನನಗೂ ಬೇಡ ಅಂದ್ರೆ ಅದು ಭಗವಂತ ಸ್ಯಾಂಕ್ಷನ್ ಮಾಡ್ತಾ ಇದ್ದ. ಆದರೆ ಅವನು ಇದು ಭಗವಂತನ ಅನುಗ್ರಹ ಅಂತ ಸ್ವೀಕಾರ ಮಾಡ್ತಾನೆ. ಇದು ಭಕ್ತನ ಸ್ಥಿತಿ. ಇದು ಭಕ್ತ ಕ್ಷಾಂತಿ ಅಂದ್ರೆ ಏನು, ಅಂತ ಕ್ಷೋಭೆಗೊಳ್ತಕ್ಕಂಥ ಸಂದರ್ಭ ಬಂದಾಗ ಕೂಡ ಅವನು ಸಮಾಧಾನಿಯಾಗಿರ್ತಾನೆ, ತಾಳ್ಮೆಯಿಂದಿರ್ತಾನೆ. ಮತ್ತೆ ಅವನು ಹೇಳ್ತಾನೆ, ಎಲ್ಲ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ನೀವೆಲ್ಲ ಏನ್ ಮಾಡ್ಬೇಕೀಗ, ನೀವು ಈಗ ನನಗೆ ಸಾವು ಈಗ ಖಚಿತವಾಗಿದೆ, 7 ದಿವಸದಲ್ಲಿ ನನಗೆ ಸಾವು ಬರುತ್ತೆ. ಸೊ ಈಗ ನೀವು ನನಗೆ ಭಗವಾನ್ ವಿಷ್ಣುವಿನ ಲೀಲೆಗಳಿಂದ ಸ್ತುತಿಸಬೇಕು, ಭಗವಂತನ ಬಗ್ಗೆ ನೀವು ನನಗೆ ಹೇಳಬೇಕು, ಭಗವಂತನ ನಾಮವನ್ನು ನೀವು ಸಂಕೀರ್ತನೆ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅದಕ್ಕೆ ಇಲ್ಲಿ ಏನು ನಾವು ತಿಳ್ಕೊಳ್ಬೇಕು ಅಂದ್ರೆ, ಕ್ಷೋಭೆ ಯಾಕಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಅವನಿಗೆ ಯಾಕೆ ಪರೀಕ್ಷಿತ್ ಮಹಾರಾಜನಿಗೆ ಶೋಭೆ ಇಲ್ಲ ಅಂತಂದ್ರೆ, ಅವನು ತನ್ನನ್ನು ಸಂಪೂರ್ಣನಾಗಿ ಭಗವಂತನ ಪಾದ ಕಮಲಗಳಲ್ಲಿ ಸಮರ್ಪಿಸಿಕೊಂಡಿದ್ದ, ಶರಣಾಗತಿ ಹೊಂದಿದ್ದ ಆತ್ಮ. ಸೊ ಯಾವಾಗ ಭಗವಂತನ ಪಾದ ಕಮಲಗಳಲ್ಲಿ ಶರಣಾಗತಿ ಆಗಿರ್ತಾರೆ, ಅವರು ಮರಣ ಭೀತಿಯಿಂದ ಮುಕ್ತರಾಗ್ತಾರೆ. ಅವನಿಗೆ ಮರಣದ ಭೀತಿ ಇರಲಿಲ್ಲ. ಅದೇ ಕ್ಷಾಂತಿ ಅಂದ್ರೆ, ಮರಣದ ಒಂದು ವಾರ್ತೆಯನ್ನು ಕೂಡ ಸಹಿಸಿಕೊಂಡಿದ್ದವನು, ಅದನ್ನ ಅವನು ಎದುರಿಸಿದ. ಹೇಗೆ, ಯಾಕೆ ಎದುರಿಸಿದ? ಅವನಿಗೆ ಯಾವ ಒಂದು ಕಳವಳ ಯಾಕೆ ಇರಲಿಲ್ಲ, ಅವನಿಗೆ ಅಷ್ಟು ಕ್ಷಾಂತಿಯಿಂದ ಯಾಕೆ ಇದ್ದ? ಕ್ಷಾಂತಿ ಅಂದ್ರೆ ಸಹನೆಯಿಂದ ಯಾಕಿದ್ದ ಅಂದ್ರೆ, ಅವನು ಭಗವಂತನ ಪಾದ ಕಮಲಗಳಲ್ಲಿ ತನ್ನನ್ನು ಸಮರ್ಪಿಸಿಕೊಂಡ, ಮರಣದ ಭೀತಿಯಿಂದ ಅವನು ಮುಕ್ತರಾಗಿದ್ದ. ಮತ್ತೆ ಭಗವಂತನ ಆ ಸಾನ್ನಿಧ್ಯ ಅಂದ್ರೆ ಭಗವದ್ಭಕ್ತರ ಸಾನ್ನಿಧ್ಯದಲ್ಲಿ ಇದ್ದಿದ್ದ. ಸೊ ಹಾಗಾಗಿ ಅವನಿಗೆ ಆ ಮರಣದ ಭೀತಿಯಿಂದ ಅವನು ಸಂಪೂರ್ಣವಾಗಿ ಅವನು ಮುಕ್ತನಾದ. ಹಾಗಾಗಿ ನಾವು ಇಲ್ಲಿ ತಿಳಿದುಕೊಳ್ಳತಕ್ಕಂತಹ ಪಾಠ ಏನು ಅಂದ್ರೆ, ಅಂತಹ ಯಾವುದೇ ಜೀವನದಲ್ಲಿ ಒಂದು ಪ್ರಸಂಗ, ಕ್ಷೋಭೆ ಮಾಡ್ತಕ್ಕಂತಹ, ನಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂತಹ ಸಂದರ್ಭ ಉಂಟಾದರೂ ಕೂಡ ಆ ಭಗವಂತನಲ್ಲಿ ನಾವು ಯಾವಾಗ ಶರಣಾಗತರಾಗಿರ್ತೇವೆ, ನಮಗೆ ಆವಾಗ ಭಯ ಇರುವುದಿಲ್ಲ. ಸೊ ಇದರಲ್ಲಿ ಭಯದಲ್ಲಿ ಅತ್ಯಂತ ಕೊನೆಯ ಭಯ ಅಂದ್ರೆ ಸಾವಿನ ಭಯ. ಸೊ ಹಾಗಾಗಿ ನಾವು ಏನ್ ಮಾಡಬೇಕು ಹಾಗಾದ್ರೆ? ಹರೇ ಕೃಷ್ಣ, ಇದರಲ್ಲಿ ಏನ್ ಪಾಠ ಕಲಿತೇವೆ ನಾವು? ಭಗವಂತನಿಗೆ ಶರಣಾಗತಿ ಆಗ್ಬೇಕು, ಅವನೇ ನಮ್ಗೆ ದಾರಿಯನ್ನು ತೋರಿಸ್ತಾನೆ ಅಂತ ತಿಳ್ಕೋಬೇಕು ಆ ಸಂದರ್ಭದಲ್ಲಿ ಮಾತಾಜಿ. ಹಾಗಾಗಿ ಭಗವಂತನಲ್ಲಿ ಇದಕ್ಕೆ ಪರೀಕ್ಷಿತ್ ಮಹಾರಾಜ ಹೇಗ್ ಮಾಡಿದ ತನ್ನ ಸಾವಿನ ಸುದ್ದಿಯನ್ನ, ಅವನು ಆತ್ಮ ಸಂಯಮಿಯಾದ ಅವನ ಮಗ ತನ್ನೆಲ್ಲ ಐಕದ ಜವಾಬ್ದಾರಿ ಬಿಟ್ಕೊಟ್ಟ. ನಾವು ಐಕವನ್ನು ಹಚ್ಕೊಂಡ್ಬಿಡ್ತೇವೆ, ನಂಗೆ ಇದಿದೆ. ಇದನ್ನ ನಾವು ತಿಳ್ಕೊಳ್ಬೇಕು. ನಮಗೆ ಸಾವು ಎನಿ ಟೈಮ್ ಬರ್ಬೋದು.
ಯಾಕೆ ಅಂತಂದ್ರೆ ಪರೀಕ್ಷಿತ್ ಮಹಾರಾಜನಿಗಾದ್ರೂ 7 ದಿವಸದ ಮುನ್ಸೂಚನೆ ಇತ್ತು. ಈಗ ನಮಗೇನಾದ್ರೂ ಸೂಚನೆ ಬರ್ತದ್ಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹಾಗಿದ್ದಾಗ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಈ ಜಗತ್ತನ್ನ ಬಿಟ್ಬಿಡ್ಬೇಕಂತ ಪರಿಸ್ಥಿತಿ ಉಂಟಾಗ್ಬೋದು. ಸೊ ಹಾಗಾಗಿ ನಾವು ತಯಾರಾಗಿರ್ಬೇಕು. ಇದರಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಇದೆ ಈ ಮೆಸೇಜು. ಈ ಮೆಸೇಜನ್ನ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಅವನು ಹೇಗೆ ಪರೀಕ್ಷಿತ್ ಮಹಾರಾಜ ಅದನ್ನು ಎದುರಿಸಿದ್ದಾನೆ ಸಾವನ್ನ, ಸೊ ಅದೇ ಥರ ನಾವು ನಮ್ಮ ಜೀವನದಲ್ಲಿ ಭಗವಂತನಿಗೆ ಶರಣ ಆಗಬೇಕು. ಭಗವಂತನಿಗೆ ಶರಣ ಆದರೆ ನಾವು ಮರಣದ ಭಯ ಇರುವುದಿಲ್ಲ. ಯಾಕೆ ಭಯ ಇರುವುದನ್ನು ಭಗವಂತ ನೋಡ್ಕೊಳ್ತಾನೆ. ಭಗವಂತ ನಮ್ಮನ್ನು ನೋಡ್ಕೊಳ್ತಾನೆ, ಈ ವಿಚಾರ ಇರಬೇಕು. ಸೊ ಹಾಗಾಗಿ ಅವನು ರಾಜ್ಯಭಾರವನ್ನು ಮಗನಿಗೆ ಕೊಟ್ಟು ಗಂಗಾ ತೀರದಲ್ಲಿ ಬಂದು ಆಮರಣ ಒಂದು ಉಪವಾಸ ಮಾಡುವ ಒಂದು ಇದಿಟ್ಕೊಂಡು ಬ್ರಾಹ್ಮಣರಿಗೆಲ್ಲ ಅವನು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ. ನನಗೆ ನೀವೆಲ್ಲರೂ ಕೂಡ ವಿಷ್ಣುವಿನ ಬಗ್ಗೆ, ಆ ಭಗವಂತನ ಬಗ್ಗೆ ಇದನ್ನ ಮಾಡಿ, ಅಂದರೆ ಭಗವಂತನ ಬಗ್ಗೆ ಲೀಲೆಗಳನ್ನ ಹೇಳಿ, ಮತ್ತೆ ನನಗೆ ಭಗವಂತನ ಆ ನಾಮವನ್ನ ಸಂಕೀರ್ತನೆ ಮಾಡ್ತಾ ಇರಿ ಅಂತ ಹೇಳ್ತಾನೆ. ಆಮೇಲೆ ಏನ್ ಹೇಳ್ತಾನೆ, ಆಮೇಲೆ ನನ್ಗೆ ಪರವಾಗಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಟೈಮ್ ಆಯ್ತಲ್ಲ ಮಾತಾಜಿ, ನಾಳೆ ಕಂಟಿನ್ಯೂ ಮಾಡೋಣ. ಆಫೀಸ್ಗೆ ಹೋಗುವವರು, ಕಾಲೇಜಿಗೆ ಹೋಗುವವ್ರಿಗೆ ಲೇಟ್ ಆಗೋದಾದ್ರೆ. ಆಯ್ತು ಮಾತಾಜಿ. ಏನಾಯ್ತು ಮಾತಾಜಿ? ಏನಿಲ್ಲ, ಕಾಲೇಜ್ ಆಫೀಸ್ ಹೋಗುವವರಿಗೆ ಲೇಟ್ ಆಗೋದಾದ್ರೆ ನಾಳೆ ಕಂಟಿನ್ಯೂ ನಾಳೆ ಕಂಟಿನ್ಯೂ ಮಾಡೋಣ, ನೋ ಪ್ರಾಬ್ಲಮ್. ಹರೇ ಕೃಷ್ಣ. ಅವ್ರು ಕೇಳ್ತಾರೆ, 7:30 ತನಕ ಕೇಳ್ತಾರೆ ಮಾತಾಜಿ, ಏನು ಅಷ್ಟೊಂದು ಇದಿಲ್ಲ. ನಾನು ಮಾಡ್ತೇನೆ. ಹರೇ ಕೃಷ್ಣ. ಈಗ ನಿಮಗೆ ಏನಾದರೂ ಬೇರೆ ವಿಚಾರ ಏನಾದರೂ ಇತ್ತಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾವು ಇಲ್ಲಿಗೆ ಮುಗಿಸೋಣ, ಇವತ್ತಿಗೆ ಮುಗಿಸೋಣ. ಅಂದ್ರೆ ಇಲ್ಲಿ ಏನಿದೆ ಅಂತಂದ್ರೆ ಅವನಿಂದ ನಾವು ಮಾಡ್ತಕ್ಕಂಥ ವಿಚಾರ ಕಲಿತಕ್ಕಂಥದ್ದು ತುಂಬಾ ಇದೆ. ಸೊ ಹಾಗಾಗಿ ನಾವು ಹೆದರಬಾರದು, ನಾವು ಭಯ ಪಟ್ಟುಕೊಳ್ಳಬಾರದು. ಭಗವಂತನಲ್ಲಿ ನಾವು ಆ ಒಂದು ಗಂಭೀರ ಪರಿಸ್ಥಿತಿಯಲ್ಲೂ ಕೂಡ ನಾವು ಹೇಗೆ ಆ ಪರೀಕ್ಷಿತ್ ಮಹಾರಾಜ ಭವ್ಯ ನಡವಳಿಕೆ ಮಾಡ್ಕೊಂಡಿದ್ದ, ಕೊನೆ ಉಸಿರು ಇಳಿಯೋ ತನಕ ಅವನು ಸ್ಥಿರಚಿತ್ತನಾಗಿದ್ದ, ಇದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕು. ಇದು ಕೃಷ್ಣನಲ್ಲಿ ಭಾವಭಕ್ತಿಯನ್ನು ಬೆಳೆಸಿಕೊಂಡಿರ್ತಕ್ಕಂಥ ಭಕ್ತನ ಲಕ್ಷಣಗಳಲ್ಲಿ ಒಂದು ವಿಶೇಷವಾದದ್ದು ಈ ಸಹನಶೀಲತೆ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಇದನ್ನು ನಾವು ನಾಳೆ ಮುಂದುವರಿಸೋಣ. ಹರೇ ಕೃಷ್ಣ. ನಾಳೆ ಮುಂದುವರಿಸೋಣ ಮಾತಾಜಿ. ಹರೇ ಕೃಷ್ಣ. ನಾಳೆ ಮುಂದುವರಿಸೋಣ. ನನಗೆ ಇನ್ನೊಂದು ಉದಾಹರಣೆ ಕೊಡ್ಲಿಕ್ಕೆ ಉಂಟು. ಅದು ಅಂದರೆ ಅಂಬರೀಷ್ ಮಹಾರಾಜನ ಉದಾಹರಣೆ ಕೂಡ ಕೊಡ್ಲಿಕ್ಕೆ ಉಂಟು ಇದರಲ್ಲಿ. ಹರೇ ಕೃಷ್ಣ. ಇದನ್ನು ಮುಂದಿನ ವಿಚಾರವನ್ನು ನಾಳೆ ಮಾಡೋಣ, ನಾವು ಅದನ್ನು ಮುಂದುವರಿಸೋಣ. ಹರೇ ಕೃಷ್ಣ. ಮತ್ತೇನು ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಮುಗಿಸುತ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸಿಂಧುಭ್ಯ ಏವ. ಹರೇ ಕೃಷ್ಣ. ಹರೇ ಕೃಷ್ಣ. ಏನಿಲ್ಲ ಮಾತಾಜಿ, ಬೇಗ ಮುಗ್ಸೋದ್ ಬಂದ್ಬಿಡ್ತಲ್ಲ ಅಂತ ಅಂದ್ವಿ. ಏನ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಅದಕ್ಕೆ ಟೈಮಿಂಗ್ಸ್ ಇಟ್ಟಿದ್ದಾರೆ ತರಗತಿಗೆ, ಹಾಗಾಗಿ ಮಾತಾಜಿ ಹೇಳಿದ್ರು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ಇನ್ನೊಂದು ವಿಚಾರ ನಿಮ್ಮ ಹತ್ರ ಕೇಳ್ಬೇಕಾಗಿತ್ತು. ಇವ್ರದ್ದು ಮುಗಿತಾ ಇದೆ 19ನೇ ಅಧ್ಯಾಯ. ಮತ್ತೆ ಇವರಿಗೆ ಲೆವೆಲ್ 4ಗೆ ಜಾಯಿನ್ ಮಾಡಿಸ್ತೀರಾ ಏನು ಅಂತ ನೋಡಿ ಮಾತಾಜಿ, ನಮ್ಗೆ ಇನ್ಸ್ಟ್ರಕ್ಷನ್ ಕೊಡಿ. ಹರೇ ಕೃಷ್ಣ. ಮಾತಾಜಿ ಮಾಡ್ಬೋದು, ಮಾಡ್ಬೋದು. ಇವರಿಗೆ ಹೇಗೆ ಮಾಡೋದು ಏನಂತ ನಮ್ಗೆ ಸ್ವಲ್ಪ ಹೇಳಿ. ಅದು ಸ್ವಲ್ಪ ನೀವು ನಾಗವಳ್ಳಿ ಮಾತಾಜಿ ಅಂತ ತಿಳ್ಕೊಳ್ಳಿ, ಯಾಕಂದ್ರೆ ಸಂಜೆ ಏನೋ ಇದೆ ಲೆವೆಲ್ 4ದು. ನಿನ್ನೆ ಸ್ವಲ್ಪ ಲಿಂಕ್ ಪ್ರಾಬ್ಲಮ್ ಆಯ್ತು. ಇವತ್ತು ಇರ್ಬೋದು ಲೆವೆಲ್ 4 ಡಿಸ್ಕಷನ್ ಸಂಜೆ 7 ಗಂಟೆಗೆ 8 ಗಂಟೆಗೆ ಗ್ರೂಪ್ ಅಲ್ಲಿ ಹಾಕುವ ಮಾತಾಜಿ. ಲೆವೆಲ್ 4 ಅಲ್ಲ, ನೀವು ಗ್ರೂಪ್ ಅಲ್ಲಿ ಹಾಕುವಕ್ಕಿಂತ ಯಾರೆಲ್ಲ L3 ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆ ಇರೋದು. ಅಥವಾ ಇದು ಮುಗಿತಾ ಮತ್ತೆ ಇದು ಮುಗಿತಾ ಬಂತು ಅಂತಾದ್ರೆ ಇವರು ಜಾಯಿನ್ ಆಗ್ಬಾರ್ದು ಅಲ್ಲಿಗೆ. ಮಾತಾಜಿ ಇನ್ನು 2-3 ಡೇಸ್ ಅಲ್ಲಿ ಮುಗೀತದೆ ಇದು. ಸರಿ, ಇವರನ್ನು ಮಾಡಿಸ್ಬೋದು ಮಾತಾಜಿ. ಅದು ನನ್ಗೊಂದು ಲಿಸ್ಟ್ ಕೊಟ್ರೆ ರೆಗ್ಯುಲರ್ ಅಟೆಂಡೀಸ್ ಅವರಿಗೆ ನಾವು ಲಿಂಕ್ ಅವ್ರ ಗ್ರೂಪ್ ಮಾಡಿ ಅವರನ್ನು ಅಲ್ಲಿ ಹಾಕ್ಬೋದು. ನಾವು ಬೇಕಾದ್ರೆ ಕೊಡ್ತೇನೆ ಇವ್ರದ್ದು ಯಾರದು ರೆಗ್ಯುಲರ್ ಅಟೆಂಡೆನ್ಸ್ ಇದ್ದಾರೆ, ಶ್ವೇತಾ ಅವರು ಕೊಡ್ತಾರೆ. ಆಯ್ತಾ? ಹರೇ ಕೃಷ್ಣ. ಆಯ್ತಾ? ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ವಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ.
ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ.